ನಮಸ್ತೆ ವೀಕ್ಷಕರೇ, ಉಡುಪಿ ರಂಗಭೂಮಿ 50ರ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ಉಡುಪಿ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರ್ತದೆ ಯಕ್ಷಗಾನ, ರಂಗಭೂಮಿ, ಸಾಕಷ್ಟು ಕಲೆಗಳ ಒಂದು ಪ್ರಸಿದ್ಧ ಸ್ಥಳ ಮತ್ತು ಕೃಷ್ಣ ಪರಮಾತ್ಮನ ಸನ್ನಿಧಾನ. ಈ ದಿಸೆಯಲ್ಲಿ ಉಡುಪಿಯಲ್ಲಿ ಇದೀಗ ಸತತ 50 ವರ್ಷಗಳ ಕಾಲ ಕ್ರಿಯಾತ್ಮಕವಾದಂಥ ರಂಗ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಉಡುಪಿ ರಂಗಭೂಮಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಚರ್ಚೆ ಮಾಡೋಣ. ಅದರ ಚಟುವಟಿಕೆಗಳು ಹೇಗೆ ಸಾಗ್ತಾ ಇದೆ ನೋಡೋಣ. ಅದಕ್ಕಾಗಿ ನಮ್ಮ ಸ್ಟುಡಿಯೋಗೆ ವಿಶೇಷವಾದ ಅತಿಥಿಗಳು ಬಂದಿದ್ದಾರೆ. ಉಡುಪಿ ರಂಗಭೂಮಿಯ ಸದಸ್ಯರು 5-6 ವರ್ಷಗಳಿಂದ ಒಳ್ಳೆಯ ಕ್ರಿಯಾತ್ಮಕವಾದ ಚಟುವಟಿಕೆಗಳನ್ನು ಮಾಡ್ತಾ ಕಲಾವಿದರಾಗಿ, ವಸ್ತ್ರ ವಿನ್ಯಾಸಕರಾಗಿ ಮತ್ತು ನಿರ್ದೇಶಕರಾಗಿ ಸಾಕಷ್ಟು ಎಲ್ಲ ರಂಗಭೂಮಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥವರು ರೇವತಿ ನಾಡಿಗೇರ್ ಅಂತೇಳಿ ಉಡುಪಿ ರಂಗಭೂಮಿ ಸಂಘಟನೆಯ ಸದಸ್ಯರು. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ಮುಖ್ಯವಾಗಿ ಮೊದಲಿಗೆ ನಾವು ಈಗ 50 ವರ್ಷಗಳಿಂದ ನಿಮ್ಮ ಉಡುಪಿ ರಂಗಭೂಮಿ ಸಂಘಟನೆ ಒಳ್ಳೆಯ ಸಂಭ್ರಮದಿಂದ ಸಾಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಹಾಗೆ ಇನ್ನಷ್ಟು ಒಳ್ಳೆಯ ಕೆಲಸಗಳು, ರಂಗ ಚಟುವಟಿಕೆಗಳು ರಂಗ ಪ್ರೇಮಿಗಳಿಗೆ ತಲುಪಲಿ ನಿಮ್ಮ ಸಂಘಟನೆಯಿಂದ, ನಿಮ್ಮ ರಂಗಭೂಮಿಯಿಂದ ಅಂತೇಳಿ ಶುಭ ಹಾರೈಸ್ತೇವೆ. ಹಾಗೆಯೇ ಉಡುಪಿ ರಂಗಭೂಮಿ ಆರಂಭಿಸಲಿಕ್ಕೆ ಆವತ್ತಿಗೆ ನಿಮಗೆ ತಿಳಿದ ಹಾಗೆ ನೀವು ಈಚೆಗೆ ಬಂದು ಅದರಲ್ಲಿ ಸದಸ್ಯರಾದರೂ ಕೂಡ ನೀವು ಒಂದು ಉಡುಪಿ ರಂಗ ಸಂಘಟನೆಯ ಕುಟುಂಬದ ಸದಸ್ಯರಾಗಿದ್ದೀರಿ. ಅಲ್ಲಿ ವಸ್ತ್ರ ವಿನ್ಯಾಸಕರಾಗಿ, ಪಾತ್ರ ಮಾಡ್ತಾ, ಕಲಾವಿದರಾಗಿ ಎಲ್ಲ ವಿಭಾಗದಲ್ಲಿ ನೀವು ತೊಡಗಿಸ್ಕೊಂಡಿದ್ರಿ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯದೊಟ್ಟಿಗೆ. ಹಾಗೆ ಈ ಒಂದು ರಂಗ ಸಂಘಟನೆ ಉಡುಪಿ ರಂಗಭೂಮಿ ಆರಂಭಕ್ಕೆ ಏನು ಪ್ರೇರಣೆ ಇರ್ಬೋದು, ಆವತ್ತಿಗೆ ಇದನ್ನು ಒಟ್ಟು ಹಾಕಲಿಕ್ಕೆ ಇಲ್ಲಿ ಯಾವ ರೀತಿಯಾದಂಥ ಒಂದು ನಿಮಗೆ ತಿಳಿದ ಹಾಗೆ ಕಾರಣ ಇರ್ಬೋದು ಅಂತ. ಓಕೆ ಸರ್, ಆ ವಿಷಯವಾಗಿ ನಾನು ಮಾತಾಡ್ಲಿಕ್ಕೆ ಇನ್ನೂ ತುಂಬ ಚಿಕ್ಕವಳು. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಕಳೆದ 5 ವರ್ಷ ಆತ ನಾನು ಉಡುಪಿಗೆ ಬಂದು. ಉಡುಪಿಗಿಂತ ಮೊದಲು ನಾನು ಧಾರವಾಡ ರಂಗಭೂಮಿಯಲ್ಲಿದ್ದೆ. ಆಮೇಲೆ ಇದು ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, 50ನೇ ವರ್ಷಕ್ಕೆ ನಾನು ಇಲ್ಲಿದ್ದೀನಿ ಅಂತ. ಅದೊಂದು ನನಗೆ ಒಂದು ಒಂಥರ ಪ್ರೌಡ್ ಫೀಲ್ ಆಗುತ್ತೆ, ಪ್ಲೆಜರ್ ಫೀಲ್ ಆಗುತ್ತೆ. ಮತ್ತೆ ಅಲ್ಲಿ ಆಗ್ತಾ ಇರೋದು ರಂಗಭೂಮಿ 50ನೇ ವರ್ಷ ಅಂತಂದ್ರೆ ಅಲ್ಲಿ ಅವ್ರು ಮಾಡ್ತಾ ಇರೋ ಕೆಲಸ, ಮಾಡ್ತಾ ಇರೋ ಆಕ್ಟಿವಿಟೀಸ್, ಕೃಷ್ಣಂದೊಂದು ಪ್ರೇರಣೆ ಮತ್ತೆ ಒಂದು ಮಿರಾಕಲ್ ಅಂತ ಹೇಳ್ಬೋದು ಅಷ್ಟೇ. ಇದು ಎಲ್ಲರೂ ಒಂದು ನಾಟಕ, ಒಂದು ನಮ್ಮ ಆಫೀಸಲ್ಲಿ ಒಂದು ಏನೋ ಸಣ್ಣದೊಂದು ಫಂಕ್ಷನ್ ಮಾಡ್ಬೇಕಾದ್ರೂ ಕೂಡ ನಾವು ಎಷ್ಟೆಲ್ಲ ಅದನ್ನ ಕಷ್ಟಪಡ್ತೀವಿ ಅಂತ ನನಗೆ ಗೊತ್ತು. ಬಟ್ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಹೆಂಗ್ ಅವ್ರು ತಯಾರಿ ಮಾಡ್ತಾರೋ, ರಿಯಲಿ ಇಟ್ಸ್ ಮಿರಾಕಲ್, ಹ್ಯಾಟ್ಸ್ ಆಫ್. ಅಂದ್ರೆ ಅಷ್ಟು ಈಸಿ ಅಲ್ಲ, ಅದು ಅನ್ಕೊಂಡಷ್ಟು ಈಸಿ ಅಲ್ಲ. ಯಾಕಂದ್ರೆ ಇದೊಂದು ಹವ್ಯಾಸಿ ರಂಗಭೂಮಿ ಇರೋದ್ರಿಂದ ಎಲ್ಲರೂ ಇದ್ರ ಮೇಲೆ ಡಿಪೆಂಡ್ ಅಂತ ಇರೋದಿಲ್ಲ. ಪ್ರೊಫೆಷನಲ್ ಆಗಿ ನಾವು ಯಾರು ತಗೊಂಡಿಲ್ಲ, ನಾವು ಮಾಡ್ತಾ ಇರೋ ಕೆಲ್ಸಗಳೇ ಬೇರೆ. ಅದ್ರೊಟ್ಟಿಗೆ ಇದನ್ನು ಕೂಡ ಅಷ್ಟು ಮುಂದೆ ಅವ್ರು ತಗೊಂಡ್ ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ರಿಗೂ, ರಂಗಭೂಮಿಯಲ್ಲಿರೋ ಎಲ್ರಿಗೂ ಕೂಡ ನಾನು ಕೂಡ ಶುಭ ಹಾರೈಸ್ತೀನಿ. ಖಂಡಿತ. ಯಾಕಂದ್ರೆ ಇವತ್ತು ಪ್ರೊಫೆಷ್ನಲ್ ಆಗಿ ವೃತ್ತಿ ಅಂತ ತೆಗೆದುಕೊಂಡಾಗಲೇ ಒಂದು ಸಿನಿಮಾ ಆಗಿರ್ಬೋದು, ಒಂದು ರಂಗಭೂಮಿ ಆಗಿರ್ಬೋದು, ವೃತ್ತಿ ರಂಗಭೂಮಿ ಆಗಿರ್ಬೋದು, ಆವಾಗ ಒಂದು ಪ್ರೊಫೆಷ್ನಲ್ ಆಗಿ ತಗೊಂಡಾಗಲೇ 50 ವರ್ಷಗಳ ಕಾಲ ಹೋಗ್ತಕ್ಕಂಥದ್ದು ಬಹಳ ಕಠಿಣ ಅಂತ ಒಂದು ಸಂಗತಿ ಇರುವಾಗ, ಈಗ ನೀವು ಹವ್ಯಾಸಿಗರೇ ಒಟ್ಟಾಗಿ ಬರ್ತೀರಿ, ಸೇರ್ತೀರಿ, ಮತ್ತೊಬ್ರು ಒಂದು ಹಾಗೆ ಒಬ್ಬರಿಂದ ಬೆಳೆಸಿ ಈಗ 50 ವರ್ಷ ತಲುಪಲಿಕ್ಕೆ ಇದು ತುಂಬಾ ಶ್ರಮ ಇದೆ. ತುಂಬಾ ಶ್ರಮ ಅಂತಂದ್ರೆ ಅದು ಒಂದೇ ತಾಸಲ್ಲಿ ಅಥವಾ ಒಂದೇ ಇದರಲ್ಲಿ ಎಪಿಸೋಡಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಅದನ್ನ ನೀವು ಮೊದ್ಲಿಂದನೂ ಒಂಥರ ಥೊರೋ ನಾಲೆಜ್ ಇಟ್ಕೊಂಡು ಕೇಳಬೇಕಾಗತ್ತೆ. ಮತ್ತೆ ಅದೇ 50ನೇ ವರ್ಷಕ್ಕೆ ಸುಮಾರೆಲ್ಲ ಫಂಕ್ಷನ್ ಮಾಡ್ತಾ ಇದ್ದಾರೆ, ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಎಲ್ರಿಗೂ. ಮತ್ತೆ ಉಡುಪಿ ರಂಗಭೂಮಿ ವಿಶೇಷ ನನ್ಗೆ ಅನ್ಸದ್ ಮಟ್ಟಿಗೆ, ನಾನು ಏನಾಯ್ತು ಅಂತಂದ್ರೆ ನಾನು ಬೇರೆ ಸ್ಥಳಗಳಲ್ಲಿ ಇದ್ದು ಬಂದಿದ್ದೀನಿ. ಹುಟ್ಟಿದ್ದು ಧಾರವಾಡ ಅಂತ ಒಂದು ಹೆಲ್ದಿ ಅಂತ ಸಾಹಿತ್ಯ ಎಲ್ಲ ತುಂಬಿರುವಂತ ಒಂದು ನಗರಿ. ಆಮೇಲೆ ನಾನು ಅಲ್ಲಿಂದ ಬಂದ್ಬಿಟ್ಟು ಚಂಡೀಗಢಕ್ಕೆ ಮದ್ವೆ ಆಗೋದೆ. ಅಲ್ಲಿಯೂ ಕೂಡ ಅಲ್ಲಿದು ಒಂಥರ ಕಲ್ಚರ್ ಆಗ್ಲಿ, ಒಂದು ಅಲ್ಲಿದೊಂದು ನಾಟಕದ ಒಂದು ಶೈಲಿ ಆಗ್ಲಿ, ಅಲ್ಲಿದೊಂಥರ ಬೇರೆ. ಮತ್ತೆ ಇಲ್ಲಿ ಬಂದು ಇಲ್ಲಿ ಎಲ್ಲ ಒಂದು ಈ ಪ್ಲೇಸ್ ಅಲ್ಲೇ ಒಂಥರ ಏನೋ ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಹೇಳ್ಬೋದು. ಅವ್ರು ಏನು ಮಾಡ್ತಾರೋ ಅದು ಆಗ್ಬಿಡತ್ತೆ. ಉಡುಪಿ ಅಂದ್ರೆ ಉಡುಪಿಯ ಪ್ರತಿಯೊಂದು ಜಾಗವು, ಪ್ರತಿಯೊಂದು ಸ್ಪೇಸ್ ಕೂಡ ಥಿಯೇಟರ್. ಹೌದು. ಮತ್ತೆ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ನೋಡಿ, ಚಿಕ್ಕ ಮಕ್ಕಳು ಕಾವ್ಯ ಓದ್ತಾರೆ, ನಾಟಕ ಮಾಡ್ತಾರೆ. 10 ದಿನಗಳಲ್ಲಿ ದೊಡ್ಡ ನಾಟಕ ಎಲ್ಲ ಮಾಡಿದ್ದು ಒಂದು ನಮ್ಮ ಎದುರುಗಡೆ ಎಕ್ಸಾಂಪಲ್ ಇದೆ. ಸೊ ಅದು ಅಂದ್ರೆ ಎಷ್ಟು ವರ್ಣಿಸಿದ್ರು ಕಡಿಮೆನೆ ಅಂತ ನಾನು ಹೇಳ್ಬೋದು ಅಷ್ಟೇ. ಖಂಡಿತ. ಈಗ ನೀವು ಇಲ್ಲಿ ಸದಸ್ಯರಾಗಿ ಸೇರಿದ ಮೇಲೆ ಕಲಾವಿದರಾಗಿ ಮತ್ತೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬಂದ್ರಿ ರಂಗಭೂಮಿಯಲ್ಲಿ ಇವರ ಸಂಘಟನೆಯೊಟ್ಟಿಗೆ ಯಾವ ನಾಟಕಗಳನ್ನ ಮಾಡ್ತಾ ಬಂದ್ರಿ? ನಾನು ಮೊದಲಿಂದ ನಾನು ಹೇಳ್ತೀನಿ, ಅಂದ್ರೆ ನಾನು ಬೇಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದೆ, ನಾನು ಇಲ್ಲಿಗೆ ಬಂದು ಕನೆಕ್ಟ್ ಆಗ್ತೇನೆ.
ಮೊದಲು ನಾನು ಸ್ಕೂಲಲ್ಲಿರುವಾಗ ಮಾಡ್ತಿದ್ದೆ. ಅದು ಸ್ಕೂಲಲ್ಲಿರುವ ನಾಟಕಕ್ಕೂ ರಂಗಭೂಮಿ ನಾಟಕಕ್ಕೂ ಅಜಗಜಾಂತರ ಫರಕ್, ಡಿಫ್ರೆನ್ಸ್. ಬಟ್ ಅದೇನೋ ಅದು ಕ್ವಾಲಿಟಿ ಇರುತ್ತೆ, ನಮ್ಮ ಒಳಗಡೆ ಕ್ವಾಲಿಟಿ ಇದ್ದಾಗನೇ ಅದು ನಮ್ಗೆ ಹಿಂದೆ ಅಂತ ಯಾರು ಇಲ್ಲ. ಅಂದ್ರೆ ಮನೆಯಲ್ಲಿ ಯಾರೋ ಒಬ್ರನ್ನ ರಂಗಕರ್ಮಿ ಅಥವಾ ಯಾರಾದ್ರೂ ಇದ್ರು ನಾನು ಮುಂದುವರಿಸ್ತಾ ಇದ್ದೀನಿ ಅಂದ್ರೆ ಅಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮಂತಂದ್ರೆ ನಾನು ಅಂತ ಹೇಳ್ಬೋದು. ಆಮೇಲೆ ಸ್ಕೂಲ್ ಲೆವೆಲ್ ಅಲ್ಲಿ ಓಕೆ ಮಕ್ಕಳೇನೋ ಮಾಡ್ತಾರೆ, ಓಕೆ ಪರವಾಗಿಲ್ಲ ಅಂತ. ನೆಕ್ಸ್ಟ್ ನಾನು ಪ್ರಕಾಶ್ ಗರ್ಡ್ರ್ ಅಂತ ಈಗ ಧಾರವಾಡ ರಂಗಾಯಣದಲ್ಲಿ ಅವರು ನಿರ್ದೇಶಕರಾಗಿದ್ದಾರೆ. ಅವರೊಟ್ಟಿಗೆ ಫಸ್ಟ್ ನಾಟಕ ಮಾಡಿದ್ದು ಸಿರಿಸಂಪಿಗೆ, ಚಂದ್ರಶೇಖರ್ ಕಂಬಾರ ಅವ್ರದ್ದು. ಆಮೇಲೆ ಆ ನಾಟಕ ಅಷ್ಟು ದೊಡ್ಡ ಮಟ್ಟಿಗೆ ಇರುತ್ತೋ ಅಂತ ನನ್ ಕಲ್ಪನೆ ಇರ್ಲಿಲ್ಲ. ನಾನು ಸ್ಕೂಲಲ್ಲಿ ಮಾಡುವಾಗ ಏನ್ ಮಾಡ್ತಿದ್ದೆ ಅದೇ ಒಂದ್ 4 ಡೈಲಾಗ್ ಎಲ್ಲ ಬೈ ಹಾಟ್ ಮಾಡಿ, ಆಮೇಲೆ ಇವನ್ ಮೇಕಪ್ ಕೂಡ ಅವರು ಇಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ಮಹಾಲೆ ಅಜ್ಜ ಅಂತಾನೆ ಹೇಳೋದು. ಅವ್ರಿಗೆ ಲಾಸ್ಟ್ ಒಂದು 3 months ಬ್ಯಾಕ್ ತೀರ್ಕೊಂಡ್ರು. ಅವರು ತುಂಬಾ ದೊಡ್ಡ ಪ್ರಸಾದನ ಕಲಾವಿದರು. ಹೌದು, ಅಯ್ಯೋ ಹೌದು. ಮತ್ತೆ ಅಷ್ಟೇ ಸಪೋರ್ಟ್ ಮಾಡೋರು ಎಲ್ಲ ಮಕ್ಕಳಿಗೂ ಕೂಡ. ಒಂಥರ ಅಪ್ರಿಶಿಯೇಟ್ ಮಾಡಿದ ತಕ್ಷಣ ನಮಗೂ ಹೌದಪ್ಪ ಮಾಡ್ಬೇಕು ಅಂತ ಈ ತರ ಒಂದು ಉತ್ಸಾಹ ಬರ್ತಿತ್ತು. ಸೊ ಫಸ್ಟ್ ಸಿರಿಸಂಪಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಕಮಲಿ ರೋಲ್ ಅಂತ. ನಾನು ಇರೋದು ನನ್ನ ನಾನು ಪರ್ಸನಲ್ ಆಗಿರೋದಕ್ಕೂ ಆ ರೋಲಿಗೂ ಡೆಡ್ ಅಪೋಸಿಟ್ ಅಂತ ಹೇಳ್ಬೋದು. ನಾನು ಸ್ವಲ್ಪ ಮೊದಲು ಮಾತಾಡ್ತಿದ್ದಾರೆ, ತುಂಬಾ ಕಡಿಮೆ ಒಂಥರ ಸೈಲೆಂಟ್. ಅದು ಹೇಗೆ ಅಂತಾರೆ ಬಜಾರೋ ಅವ್ರತ್ ಅಂತ ಹೇಳ್ತಾರೆ, ಜೋರ್ ಹೆಂಗ್ಸ್ ಆ ಥರದ್ದೊಂದು. ಆಮೇಲೆ ಅದರಿಂದ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಸ್ವಲ್ಪ ಈ ತೇಜಸ್ವಿ ಅವರ ಕೃತಿಗಳಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ ಜೋರಾಗಿ ಮಾತನಾಡೋದು, ಹಳ್ಳಿ ಎಕ್ಸ್ಪ್ರೆಷನ್, ಮತ್ತೆ ತುಂಬಾ ಎಡಬಿಡಿಂಗಿ ಪಾತ್ರಗಳು ಆ ಥರದ್ದೊಂದು. ಆಮೇಲೆ ಅಷ್ಟಾದ ತಕ್ಷಣ ನೆಕ್ಸ್ಟ್ ಮೃಚ್ಛಕಟಿಕದಲ್ಲಿ ನಾನು ಪ್ಲೇ ಬ್ಯಾಕ್ ಒಂದು ಹಾಡುನು ಹಾಡ್ದೆ. ಆಮೇಲೆ ಅದ್ರ ಜೊತೆಗೆ ರದನಿಕಾ ಅಂತ ಹೇಳುವ ಒಂದು ರೋಲ್ ಇತ್ತು, ಅದನ್ನು ಮಾಡಿದೆ. ಸಖಿ ವಸಂತ ಸೇನೆಯ ಸಖಿ. ಅದು ಮತ್ತೆ ಚಿಕ್ಕ ರೋಲ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾರೆ, ಚಿಕ್ಕ ರೋಲ್. ಆಮೇಲೆ ಜಡಭರತನ ಕನಸುಗಳು ಅಂತ ಜಿ.ಬಿ. ಜೋಶಿ ಅವರದ್ದು. ಪ್ರಕಾಶ್ ಗರ್ಡ್ರೆ ನಾಟಕವನ್ನು ಕಟ್ಟಿದ್ರದ್ದು, ಒಂದು ಸಣ್ಣ ಕಥೆಗಳದು. ಕಥೆಗಳನ್ನ ಜೋಡಿಸಿ ಒಂದು ನಾಟಕ, ಬೇರೆ ಬೇರೆ ಎಪಿಸೋಡ್. ನಿಮ್ಗೆ ಒಂದು ಕ್ಷಣದಲ್ಲಿ ಒಂದು ನಾಟಕ ನೋಡಿದ್ರೆ ಗೊತ್ತಾಗುದಿಲ್ಲ. ಎಲ್ಲೋ ಒಂದು ಮಾಮರದೊಂದು ಸ್ಟೋರಿ ಹೇಳುವಾಗ ಇನ್ನೊಂದು ಮಕ್ಕಳು ಬೇರೆ ಕಡೆ ಹೋಗ್ತೀವಿ, ಆ ಥರ ಬೇರೆ ಬೇರೆ ಜಾಯಿಂಟ್ ಮಾಡಿ ಒಂದು ನಾಟಕ ಮಾಡಿದ್ರು. ಅದರಲ್ಲಿ ಕೂಡ ಅದು ಒಬ್ರಿಗೊಬ್ರು ಕ್ಯಾರೆಕ್ಟರ್ ಇರ್ಲಿಲ್ಲ, ಒಟ್ಟು ಒಂದು ಟೋಟಲ್ ಗ್ರೂಪ್ ಇರುತ್ತೆ. ಆ ಗ್ರೂಪ್ ಜರ್ನಿ ಅವರು ತೋರಿಸಿದ್ರು. ಆ ಗ್ರೂಪ್ ಅಲ್ಲಿ ನಾನು ಒಬ್ಳಾಗಿದ್ದೆ. ಅಂದ್ರೆ ಬೇರೆ ಬೇರೆ ಸಣ್ಣ ಕಥೆಗಳನ್ನ ಇಟ್ಕೊಂಡು, ಇನ್ಸಿಡೆಂಟ್ಸ್ ಇಟ್ಕೊಂಡು ಇತ್ತೀಚಿನ ಪ್ರಯೋಗಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿ ಅಪ್ಲೈ ಮಾಡ್ತಾ ಇದ್ದಾರೆ. ನಾನಿದ್ ಹೇಳ್ತಾ ಇರೋದು 12-13 ವರ್ಷದ ಹಿಂದಿನ. ಹೌದೌದು. ಓಕೆ, ಅದಾದ್ಮೇಲೆ ಮತ್ತೆ ಅದರಲ್ಲಿ ತೊಡಗಿಸ್ಕೊಂಡೆ. ಯಾವ್ದೋ ಒಂದು ನಾಟಕ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಎಳಿತಿತ್ತು, ನಾವು ಹೋಗ್ಬೇಕು ಅಂತೆಲ್ಲ ಅಥವಾ ಯಾರು ಕರಿಬೇಕು ಅಂತಿರ್ಲಿಲ್ಲ. ಈ ತರ ನಾಟಕ ಆಗ್ತಿದೆ, ಅವ್ರು ಕೊಡ್ಲಿ ಬಿಡಿ ಹೋಗಿ ಕುತ್ಕೊಂಡ್ಬಿಡೋದಲ್ಲಿ. ಅವ್ರು ಮಾತಾಡ್ತಾ ಅಂದ್ರೆ ರೀಡಿಂಗ್ ಮಾಡ್ತಾ ಇದ್ರು, ಅದು ಕಿವಿ ಕೇಳಿಸ್ತಾ ಇತ್ತು. ಏನೋ ಹಾಡು ಹಾಡ್ತಾ ಇದ್ರು, ನಾನು ಹಾಡ್ಬೋದಲ್ಲ. ಇನ್ನೂವರೆಗೂ ನನ್ಗೆ ಅದ್ 12 ವರ್ಷದ ಹಿಂದಿನ ಹಾಡು ಹಾಡಿದ್ ಇನ್ನೂ ನೆನಪಿದೆ. ಅದು ನನ್ನ ಮಗಳು ಹಾಡ್ತಾಳೆ ಈಗ. ಅದೊಂಥರ ಕುತ್ಕೊಂಡ್ಬಿಡುತ್ತೆ ಮೈಂಡ್ ಅಲ್ಲಿ, ಡೀಪ್ ತುಂಬಾ ಒಂದು ದೊಡ್ಡ ಫೀಲ್ ಆಗಿರ್ತದೆ ಡೆಫಿನೆಟ್ಲಿ. ಮತ್ತೆ ಅಲ್ಲಿ ಒಂದೇನೋ ನಮ್ಮ ಜೀವನ, ಇನ್ನೊಂದು ನಾವು ಜೀವನ ಮಾಡ್ತಾ ಇದ್ದೀವಿ, ಏನೋ ಐ ಆಮ್ ಲಿವಿಂಗ್ ಮೈ ಲೈಫ್ ಅಂತ ಫೀಲ್ ಆಗುತ್ತೆ. ಅದಾದ್ಮೇಲೆ ನಂಗೆ ಮದ್ವೆ ಆಯ್ತು. ಮದ್ವೆ ಆಗಿ ಚಂಡೀಗಢಕ್ಕೆ ಹೋದೆ. ಅದೇ ಟೈಮಲ್ಲಿ ಇದು ಕೂಡ ನನ್ಗೊಂದು ಆಫರ್ ಬಂದಿತ್ತು, ಮೂಡಲ ಮನೆ ಅಂತ ಧಾರಾವಾಹಿಯಲ್ಲಿ ಬಂದಿತ್ತು. ಬಟ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಅಂದ್ರೆ ನನ್ನ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಅದು ಬೇಡ ಅದು ಇರ್ಲಿ ಅಂತ ಏನೋ ಬ್ರೇಕ್ ಅಂದ್ರೆ ಮುಗಿದೋಯ್ತು. ಅದಾಯ್ತು. ಆಮೇಲೆ ಅದೊಂದು 7 years ಗ್ಯಾಪ್ ಆಯ್ತು ನನಗೆ. ಮತ್ತೆ ನಾನು ಓದ್ತಿದ್ದೆ, ನಾಟಕ ಬರೆಯೋದು, ಓದೋದು, ಒಂದೇನೋ ನನ್ನ ಪಾಡಿಗೆ ನಂದೇ ಒಂದು ಜಗತ್ತು ಮಾಡ್ಕೊಂಡಿದ್ದೆ. ಅದು ಎಲ್ರಿಗೂ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಥಿಯೇಟರ್ ಪರ್ಸನ್ ಇನ್ನೊಂದು ಥಿಯೇಟರ್ ಪರ್ಸನ್ ಏನು ಅಂತ ಅರ್ಥ ಆಗ್ತದೆ. ಇನ್ನೊಬ್ರಿಗೆ ಹೇಳಿದ್ರೆ ಏನೋ ಮಾಡ್ತಾಳೆ ಬಿಡಿ. ನಮ್ಮದು ಎಷ್ಟೇ ಕೆಲಸ ಕಾರ್ಯ ಇದ್ರು ಅದು ನಮ್ಮ ಥಿಯೇಟರ್ದೇ ಒಂದು ಲೋಕ ಇರುತ್ತೆ. ಅದು ನಮ್ಮ ಕೆಲಸ ಕಾರ್ಯ ಮುಗಿದ್ಬಿಟ್ಲೆ ನಮ್ಮ ಪೆನ್ನು ಹಾಳಿ ನಮ್ಮ ಒಂದು ಅದು ಸಣ್ಣಗೆ ಶುರು ಆಗ್ಬಿಡ್ತದೆ. ಅಷ್ಟಾಯ್ತು. ಅದಾದ ತಕ್ಷಣ ಇಲ್ಲಿ ಬಂದೆ. ಇಲ್ಲಿ ಬಂದ ತಕ್ಷಣ ನಾನು MGM ನಮ್ಮ ರವಿರಾಜ್ ಸರ್ ಇದ್ದಾರೆ, ನಮ್ಮ ರಂಗಭೂಮಿ ಅದ್ಭುತ ರಂಗಭೂಮಿಯಲ್ಲಿ ತುಂಬಾ ಪ್ರಸಿದ್ಧ ಕಲಾವಿದರು. ಹೌದು, ಪ್ರಸಿದ್ಧ ಮತ್ತೆ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು, ತುಂಬಾ ಹಾರ್ಡ್ ವರ್ಕ್. ಅವ್ರ ಮನೆ ಹತ್ರನೇ ನಾನು ನೇಬರ್ ಆಗಿದ್ದೆ. ಸೊ ನನ್ಗೆ ಮೊದ್ಲು ಯಾರು ನನ್ಗೆ ಇಂಟ್ರೊಡಕ್ಷನ್ ಮಾಡಿಸ್ಲಿಲ್ಲ, ರಂಗಭೂಮಿ ಉಡುಪಿ ರಂಗಭೂಮಿಗಿದೆ ಅಂತ. ನಾನು ಹೋಗುವಾಗ MGM ಹತ್ರ ಉಡುಪಿ ರಂಗಭೂಮಿ ನಾಟಕೋತ್ಸವ ನಡೀತಾ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದಾಗ ನನಗೆ ಅದೊಂದು ಬೋರ್ಡ್ ನೋಡಿದ ತಕ್ಷಣ ಇವನ್ ಒಂದು ತವ್ರ ಮನೆ ಫೀಲಿಂಗ್. ಓ ಎಸ್, ನನಗೇನೋ ಒಂದು ಸಿಕ್ಬಿಡ್ತು ಅಂತನೋ ಒಂದು ಖುಷಿಯಿಂದ ನಾನೇ ಒಳಗಡೆ ಹೋದೆ. ಒಳಗಡೆ ಹೋದ ತಕ್ಷಣ ರವಿರಾಜ್ ಸರ್ ಇದ್ರು, ಪ್ರದೀಪ್ ಸರ್ ಇದ್ರು, ನಮ್ಮ ಪ್ರದೀಪ್ ಚಂದ್ರಕೊಟ್ಬಾಳೆ. ಅವರು ಕೂಡ ರವಿರಾಜ್ ಸರ್ ರಂಗಭೂಮಿಗೆ ಒಂದು ಪಿಲ್ಲರ್ ಇದ್ದಾಗ ಎಲ್ಲ ಅಂತಾರೆ. ಮಾಡೋ ಕೆಲಸಗಳೆಲ್ಲ ಅದು ಏನೋ ಒಂದು ಅವರಲ್ಲಿ ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಇಷ್ಟು ವರ್ಷ ಬೆಳೆಸ್ಕೊಂಡು ಡೆಫಿನೆಟ್ಲಿ. ಯಾಕಂದ್ರೆ ಎಲ್ರಿಗೂ ಮಾಡಿ ಅಂತಂದ್ರೆ ಮಾಡುವಂತ ಕೆಲಸವೇ ಅಲ್ಲ ಇದು. ನಮ್ಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಕೊಟ್ಟ ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಸೊ
ಹೋದೆ. ಆಮೇಲೆ ಅವ್ರಿಗೂ ಒಂಥರ, ಆಮೇಲೆ ಎಲ್ರು ಅವ್ರು ಕೇಳ್ತಾರೆ ಮಾಡ್ತೀರಾ ನಾಟಕ ಮಾಡ್ತೀರಾ, ಅಥವಾ ಎಲ್ರಿಗೂ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ, ಹೀಗೆ ರಂಗಭೂಮಿ ಅಂದ್ರೆ ಹೀಗಿರುತ್ತೆ, ಈ ತರ ಇರುತ್ತೆ. ಅಂದ್ರೆ ಕೆಲವ್ರು ಹೇಗ್ ಮಾಡ್ತಾರೆ, ಯಾರೋ ಬಂದ ಬರ್ತಾರ ನಾಟಕ ನೋಡ್ತಾರ ಹೋಗ್ತಾರಲ್ಲ, ಎಲ್ರೂ ಅಪ್ರೋಚ್ ಮಾಡ್ತಾರಲ್ಲ, ಅದು ಒಂದು ನನ್ಗೆ ಇಂಥ ಟ್ಯಾಲೆಂಟ್ಗಳನ್ನ ಅವರು ಕಂಡು ಹಿಡಿತಾರೆ ಅಂತ ಹೇಳ್ಬೋದು. ವಿಶೇಷವಾದ ಹೌದು ಹೌದು, ಬಂದವರಿಗೆಲ್ಲ ಸ್ವಾಗತ ಮಾಡ್ಕೊಂಡು ನಿಮ್ಮಲ್ಲಿ ಏನಿದೆ ಅದನ್ನ ಮಾಡ್ತೀರಾ. ಸೀರೆ ಬಂದ ತಕ್ಷಣ ನಂಗೆ ಪ್ರದೀಪ್ ಸರ್ ಅದೇ ಕೇಳಿದ್ರು. ಫಸ್ಟ್ ಹೋದ ತಕ್ಷಣ ನೋಡಿದೆ, ಆಮೇಲೆ ರವಿರಾಜ್ ಸರ್ ಹತ್ರ ಮಾತಾಡಿದೆ. ಅವ್ರು ಬಂದಿದ್ದಷ್ಟೇ ನೀವು ನಾಟಕ ಮಾಡ್ತೀರಾ ಅಂತ ಡೈರೆಕ್ಟ್ ಹಾಗೆ ಕೇಳಿದ್ದು. ಅದು ಅವ್ರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಐ ಮೀನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಾಡ್ತಾರ ಇಲ್ವಾ ಅಂತ, ಅದು ಅವ್ರ ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಹೌದು. ಆಮೇಲೆ ಇಷ್ಟ ಆಯ್ತು. ಇದಾದ ತಕ್ಷಣ ಬೆಂದಕಾಳು ಆನ್ ಟೋಸ್ಟ್ ಅಂತ ರಂಗಭೂಮಿ ಅವರು ನಾಟಕ ತಗೊಂಡಿದ್ರು, ಗಿರೀಶ್ ಕಾರ್ನಾಡ್ ಅವ್ರದ್ದು. ಮತ್ತೆ ಅದು ನಮ್ದೊಂದು ನಸೀಬ್ ಅಂತ ಹೇಳ್ಬೋದು, ಇವರು ನಮ್ಮ ಜಂಬೆ ಸರ್ ಡೈರೆಕ್ಷನ್ ಮಾಡ್ತಾ ಇದ್ರು. ಸೊ ರವಿರಾಜ್ ಸರ್ ಬಂದು ನಂಗೆ ಫಸ್ಟ್ ಅಪ್ರೋಚ್ ಮಾಡಿದ್ರು. ಅವರೇ ನನ್ಗೆ ಮತ್ತೆ ನಾಟಕಕ್ಕೆ ಬರ್ಲಿಕ್ಕೆ ಒಂದು ಮೂಲ ಅಂದ್ರೆ ರೀಸನ್ ಅಂತ. ಉಡುಪಿಯಲ್ಲಿ ನಿಮ್ಮನ್ನ ಮತ್ತೆ ರಂಗಭೂಮಿ ಕಡೆ ನಾನು ಮರ್ತೋಗಿದ್ದೆ. ಅಂದ್ರೆ ಮಾಡ್ಬೋದಾ, ನಾನು ಈ ಟೈಮಿಗೂ ಮಾಡ್ಬೋದಾ, ಮದ್ವೆ ಆದ್ಮೇಲೂ ಮಾಡ್ಬೋದಾ, ನನ್ನ ಟೈಮಿಗೆ ಫ್ಯಾಮಿಲಿಗೆ ಇದು ಕಷ್ಟ ಆಗುತ್ತಾ, ಹೇಗೆ ಕನ್ಫ್ಯೂಷನ್ ಅಲ್ಲಿದ್ದೆ. ಆವಾಗ ನನ್ನ ಹಸ್ಬೆಂಡ್ ಕೂಡ ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಮಾಡು, ಏನ್ ಮನೆ ಇದ್ದದ್ದೆ, ಊಟ ಅಡಿಗೆ ಇದ್ದದ್ದೆ, ನೀನ್ ಮಾಡ್ತೀಯ, ನಿಂಗೆ ಇಂಟ್ರೆಸ್ಟ್ ಇದೆ, ನೀನ್ ಮಾಡು ಅಂತ ಫಸ್ಟ್ ಅವ್ರು ಒಂದು ಹೇಳಿದ ತಕ್ಷಣ ನನಗೆ ಸಮ್ಮರ್ ಓಕೆ ನಾನು ಮಾಡ್ಬೋದು ಅಂತ. ಆಮೇಲೆ ಇಷ್ಟೊಂದು ಲಾಂಗ್ ಗ್ಯಾಪ್ ಇತ್ತಲ್ಲ, 7-8 ವರ್ಷದ ಗ್ಯಾಪು, ಮತ್ತೆ ನಮ್ಮ ಮೊದ್ಲಿರೋದಕ್ಕೂ ಈಗಿರೋದಕ್ಕೂ ಸುಮಾರು ಡಿಫ್ರೆನ್ಸ್ ಆಗಿರುತ್ತೆ. ಸೊ ಬಂದ ತಕ್ಷಣ ಇಲ್ಲೂ ಕೂಡ ತುಂಬಾ ಬೇಗ ನಮ್ಮನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು ರಂಗಭೂಮಿ ಅವರು ಕೂಡ. ನೀವು ಯಾರೋ ಹೊರಗಡೆಯಿಂದ ಬಂದಿದ್ದೀರಿ, ನೀವು ಯಾರು ಎಲ್ಲೂ ಇಲ್ಲ, ಎಲ್ರು ಕೂಡ ಅದೊಂದು ಅಂದ್ರೆ ನಾನು ಹೊರಗಡೆ ಅವಳು ಇಲ್ಲಿ ಬಂದಿರೋದ್ರಿಂದ ನಾನು ಅವ್ರಿಗೊಂದು ಕಾಂಪ್ಲಿಮೆಂಟ್ರಿ ಕೊಡ್ಲೇಬೇಕು. ಹೌದು. ಆಮೇಲೆ ಅಷ್ಟಾಯ್ತು. ಆಮೇಲೆ ಬೆಂದಕಾಳು ಆನ್ ಟೋಸ್ಟ್ ರೀಡಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ಆವಾಗ ನನ್ಗೊಂದು ಕೆಲಸದವಳದ್ದು ರೋಲ್ ಕೊಟ್ರು. ಅದು ಓಕೆ, ಕೆಲಸದವಳದ್ ರೋಲು ಮಾಡ್ಲಾ ಬೇಡವಾ, ಏನ್ ಮಾಡ್ಲಿ ಹೀಗೆಲ್ಲೋ ಒಂದ್ ಕಡೆ ಫೀಲ್ ಇತ್ತು. ಅವಾಗ ಪ್ರದೀಪ್ ಸರ್ ಹತ್ರ ನಾನು ಹೇಳ್ದೆ, ಪ್ರದೀಪ್ ಸರ್ ಕೆಲಸದವಳ ರೋಲ್ ಅಂತ ಹೇಳ್ತಾ ಇದ್ದಾರೆ, ನಾನು ಮಾಡ್ಲಾ ಬಿಡ್ಲಾ ಅಂತ ಕೇಳಿಲ್ಲ. ಅಷ್ಟು ಹೇಳೋದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ರೋಲ್ ಅಂದ್ರೆ ರೋಲ್, ನಿಮ್ಮ ಕ್ಯಾರೆಕ್ಟರ್ ರಾಣಿದೇ ಇರ್ಬೇಕು, ರಾಜಂದೇ ಇರ್ಬೇಕು, ಹೀರೋ ಇರ್ಬೇಕು, ಹೀರೋಯಿನ್ ಇರ್ಬೇಕು, ಆ ತರ ಅಲ್ಲ. ಆ ಚಿಕ್ಕ ರೋಲ್ ಅಲ್ಲಿ ನೀವು ಎಷ್ಟು ಹೈಲೈಟ್ ಆಗ್ತೀರಾ ಅದ್ರ ಮೇಲೆ ನಿಮ್ಮ ಒಳಗಿರೋ ನಟಿ ಅಲ್ಲಿ ಕಾಣಿಸ್ಕೊತಾರೆ. ಅದ ಚಿಕ್ಕ ರೋಲ್ ಎಲ್ರ ಮನಸ್ಸಲ್ಲೂ ಉಳಿಯೋ ಹಾಗೆ ನೀವು ಮಾಡ್ತೀರಾ ಅನ್ನೋದೊಂದು ಭರವಸೆ. ಓಕೆ, ಅವರೊಂದು ಅಷ್ಟು ಕಾನ್ಫಿಡೆನ್ಸ್ ಕೊಟ್ಮೇಲೆ ಡೆಫಿನೆಟ್ಲಿ ಸ್ಟಾರ್ಟ್ ಆಯ್ತು. ಒಂದು ರೋಲ್ ನಾನು, ಅದು ಒಂದು ಸಣ್ಣ ರೋಲೇ ಇದ್ರೂ ಕೂಡ ಥ್ರೋಟ್ ನಾಟಕದ ಪೂರ್ತಿ ಕೊನೆವರೆಗೂ ನಾನು ಬರ್ತಿದ್ದೆ, ಎಲ್ಲ ಸೀನಲ್ಲೂ ನನ್ನ ಎಂಟ್ರಿ ಇರ್ತಿತ್ತು. ಆಮೇಲೆ ಇವನ್ ಜಂಬೆ ಸರ್ ಕೂಡ ನಂದು ಅಭಿನಯ ಇಷ್ಟ ಆಯ್ತು. ಅದೇ ನಾಟಕದಲ್ಲಿ ಮತ್ತೆ ಒಂದು ರೋಲ್, ಅದೇ ನಾಟಕದಲ್ಲಿ ಇನ್ನೊಂದು ಬೇರೆ ತರದ ರೋಲ್, ಒಂದು ಫೋಟೋ ಸಹ ನಾನು ಇದು ಮಾಡಿದ್ದೆ, ಅದು ಕಳಿಸಿದ್ದೆ. ಅದು ಅಂದ್ರೆ ಮುಂಡಗೋಡ್ ಒಂಥರ ನಮ್ಮ ಉತ್ತರ ಕರ್ನಾಟಕದ್ದು ಭಾಷೆ ಅಂತನಗಿಂತ ಶೈಲಿ, ಅದೇ ಕಾಸ್ಟ್ಯೂಮ್ ಅನ್ಕೊಳ್ಳಿ, ಅಥವಾ ಇದು ಒಂದು ಕೆಲಸದವಳು, ಅವಳು ಒಂದು ಮೇನ್ ಕಥಾನಾಯಕನ ಹೆಂಡತಿ ರೋಲ್, ಪೂರ್ತಿ ಅಪೋಸಿಟ್. ನಾನು ಒಂದೇ ನಾಟಕದಲ್ಲಿ ನಾನೇ 2 ರೋಲ್ ಅನ್ನ ಮಾಡ್ಬೇಕು. ಅದು ಮತ್ತೆ ಅಗೇನ್ ನನಗೆ ಒಂದು ಚಾಲೆಂಜಿಂಗ್ ಆಗಿ ಇತ್ತು. ಬಟ್ ಅದೊಂದು ಸೀನ್ ಮಾತ್ರ ತುಂಬಾ ಆರ್ಟಿಸ್ಟಿಕ್ ಆಗಿತ್ತು, ನನ್ನ ಮನ್ಸಿಗೆ ಹತ್ರವಾದ ಸೀನ್ ಅಂತ ಹೇಳ್ಬೋದು ಅದು. ಹೌದು, ತುಂಬಾ ಕಲೀಲಿಕ್ಕೆ ಸಿಕ್ತು. ಮತ್ತೆ ತುಂಬಾ ಅಂದ್ರೆ ದಿನ ಒಂದಕ್ಕೂ ಕಲಿಯುವಂತ ಒಂದು ಎಷ್ಟು ಕಲ್ತ್ರೂ ಕಡಿಮೆನೆ. ಅಲ್ಲಿಂದ ಆರಂಭವಾಯ್ತು ಉಡುಪಿ ರಂಗಭೂಮಿಗೆ ಆರಂಭವಾಯ್ತು. ಮತ್ತೆ ನಾನು ಯಾವತ್ತೂ ಹೇಳೋದು, ನನಗೆ 2 ತವ್ರ ಮನೆ, ಒಂದು ಅಮ್ಮಪ್ಪನ ತವ್ರ ಮನೆ ಇದ್ರೆ ಅದು ಯಾವುದೇ ಉಡುಪಿ ರಂಗಭೂಮಿ ಆಗ್ಲಿ ಧಾರವಾಡ ರಂಗಭೂಮಿ ಆಗ್ಲಿ ಎಲ್ಲೇ ಒಂದು ಥಿಯೇಟರ್ ಅಂತಂದ್ರೆ ನಂದು ತವ್ರ. ಹೌದು, ನಾವಲ್ಲಿ ಏನು ಮಾಡ್ಬೋದು. ಹಾಗೆ ಮತ್ತಷ್ಟು ಚರ್ಚೆ ಮಾಡೋದು ಅದಕ್ಕಿಂತ ಮುಂಚೆ. ಎಸ್ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ರಂಗಕರ್ಮಿಗಳನ್ನು ನಿಮ್ಮೊಟ್ಟಿಗೆ ಪರಿಚಯಿಸ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಮುಂದುವರಿಯುತ್ತೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ಎಸ್ ವೀಕ್ಷಕರೇ, ಉಡುಪಿ ರಂಗಭೂಮಿ 50ರ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಗಳೊಟ್ಟಿಗೆ ನಾವು ಮಾತಾಡ್ತಾ ಇದ್ವಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್, ನಾವು ಮಾತಾಡ್ತಾ ಇದ್ವಿ ನಿಮ್ಮ ಉಡುಪಿ ರಂಗಭೂಮಿಗೆ ನೀವು ಎಂಟ್ರಿ ಆಗೋದಕ್ಕಿಂತ ಮುಂಚೆ ಮತ್ತು ನಿಮ್ಮ ಬಾಲ್ಯದಿಂದ ಒಂದು ಇಲ್ಲಿವರೆಗೂ ನಿಮಗೆ ಥಿಯೇಟ್ರ್ನತ್ತ ಹೇಗೆ ಆಕರ್ಷಣೆ ಆಯಿತು, ಮತ್ತು ಥಿಯೇಟ್ರ್ನಲ್ಲಿ ಯಾಕೆ ಬರಬೇಕು ಎಲ್ಲ ಹೇಳ್ತಾ ಇದ್ರಿ. ಈಗ ನೀವು ಇಲ್ಲಿ ಈಗ
ಬೆಂದಕಾಳು ಆನ್ ಟೋಸ್ಟ್ ನಾಟಕದ ಮೂಲಕ ಮತ್ತು ನಮ್ಮ ಖ್ಯಾತ ನಿರ್ದೇಶಕರು ನಮ್ಮ ಗುರುಗಳು ಸಹ ಚಿದಂಬರರಾವ್ ಜಂಬೆ ಅವ್ರ ನಿರ್ದೇಶನದಲ್ಲಿ ಮತ್ತೆ ಉಡುಪಿ ರಂಗಭೂಮಿಯಲ್ಲಿ ಮತ್ತೆ ಹೊಸ ರೀತಿಯಾಗಿ ಚಲನಾತ್ಮಕವಾಗಿ ತೊಡಗಿಕೊಂಡ್ರೆ ಅಲ್ಲಿಂದ ಹೇಗೆ ಜರ್ನಿ ಆಯಿತು ಮತ್ತು ಉಡುಪಿ ರಂಗಭೂಮಿಯಲ್ಲಿ ನಿಮಗೆ ಕಂಡಂತೆ ಯಾರ್ಯಾರು ಯಾವ ರೀತಿಯಾಗಿ ನಾಟಕಗಳನ್ನು ಮಾಡ್ತಾ ಇದ್ರು, ಅದರ ಹಿನ್ನೆಲೆ ಹೇಗೆ ಅಂತ? ಓಕೆ, ಅದೇ ಬೆಂದಕಾಳು ಆನ್ ಟೋಸ್ಟ್ ಅದೊಂದು ದೊಡ್ಡ ಬಜೆಟ್ಟು ಮತ್ತು ದೊಡ್ಡದೊಂದು ನಾಟಕ, ಒಂದೇ ಶೋ ಆಯಿತು. ಬಟ್ ಅದು ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಹೇಗಿತ್ತು ಅಂತಂದರೆ, ನಾವೆಲ್ಲ ಸಾಯಂಕಾಲ ಟೈಮ್ ಕೊಡ್ತಿದ್ವಿ. ಸರಿ, ಒಂದು 5:30 ಹೀಗೆ ಆಫೀಸೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗಿ ಎಲ್ಲ ನಮ್ಮ ಕೆಲಸಗಳನ್ನ ಮುಗಿಸಿ 5:30 to 2:30ವರೆಗೂ, ನೈಟ್ 2:30ವರೆಗೂ ನಾವು ಒಂದು ತಿಂಗಳವರೆಗೂ ಅಂತೂ ನಾವು ಪ್ರಾಕ್ಟೀಸ್ ಮಾಡಿದ್ವಿ. 2:30ಗೆ ಮನೆಗೆ ಹೋಗಿ ಮಲಗಿ ಮತ್ತೆ ಬೆಳಗ್ಗೆ ಆಫೀಸ್ಗೆ ಹೋಗೋದು. ಬಟ್ ನಮ್ಗೆ ಎಲ್ಲೂ ಒಂದು ನಿಮಿಷಕ್ಕೂ ಸುಸ್ತಾಯಿತು ಏನೋ ನಮ್ಗೆ ಇದು ಆಯಿತು ಅಂತನಿಲ್ಲ. ಅದೊಂದು ಮ್ಯಾಜಿಕ್ ಅಂತಾರಲ್ಲ, ಆ ಥಿಯೇಟ್ರಲ್ಲಿ ಇದೆ ಅದು. ಹೌದು. ಅದಕ್ಕೆ ಇದಾದಮೇಲೆ ನೆಕ್ಸ್ಟ್ ನಮ್ಮ ರವಿರಾಜ್ ಸರ್ ತುಳು ನಾಟಕ ತೊಗೊಂಡ್ರು. ಅವ್ರಿಗೂ ಕೂಡ ತುಳು ಬರೋದಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಅಗೇನ್ ಇಟ್ಸ್ ಅ ಮ್ಯಾಜಿಕ್ ಆಫ್ ಥಿಯೇಟರ್ ಅಂತ. ತುಳು ನಾಟಕ ತಗೊಂಡಾಗ ನನಗೆ ತುಳು ಬರೋದಿಲ್ಲ. ನಾನು ಬೇಸಿಕಲಿ ಐ ಆಮ್ ಫ್ರಮ್ ಧಾರವಾಡ. ನನಗೆ ನಮ್ಮ ಉಡುಪಿ ಕನ್ನಡವೇ ಸ್ವಲ್ಪ ಕಷ್ಟದಲ್ಲಿ ಮಾತಾಡೋ ಗೊತ್ತಾಗುತ್ತೆ ಜನರಿಗೆ. ನಿಮಗೆ ತುಳುವುದು ಸ್ವಲ್ಪ ತುಳು ನನಗೆ ಬರೋದಿಲ್ಲ ಅಂದ ತಕ್ಷಣ ನಾನು ಮೊದಲೇದಾಯ್ತು ಬೆಂದಕಾಳು ಆನ್ ಟೋಸ್ಟ್ ಆದಮೇಲೆ ಸರ್ಗೆ ನಾನು ಹೇಳಿದೆ, ಸರ್ ನಂಗೆ ತುಳು ಬರೋದಿಲ್ಲ, ಅದಕ್ಕೆ ನಿಮ್ಗೆ ಯಾವುದೇ ರೀತಿಯಿಂದ ಸಪೋರ್ಟ್ ಯಾವುದೇ ಥರದಿಂದ ನನ್ನ ವೆಲ್ ವಿಶಸ್ ಅಂತೂ ಇದ್ದೇ ಇರುತ್ತೆ, ನನಗೆ ಆ್ಯಕ್ಟ್ ಮಾಡೋಕ್ಕೆ ಈ ನಾಟಕದಲ್ಲಿ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಎಲ್ಲೋ ಒಂಥರ ನಾವು ಏನಾಗ್ಬಿಟ್ಟಿತ್ತು ಅಂದರೆ, ಆ ಒಂದು ಜರ್ನಿಯಲ್ಲಿ ಬೆಂದಕಾಳು ಜರ್ನಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ವಿ. ಒಂದು ಮನೇಲಿ ಒಬ್ಬರು ಇಲ್ದಿದ್ರೆ ನಮಗೆ ಹೇಗೆ ಮನೆ ಒಂಥರ ಬೇಕು ಅನ್ನೋದು ಆ ಥರ, ಒಬ್ಬರು ಯಾರು ಇಲ್ದಿದ್ರೆ ನಮ್ಗೆ ಏನೋ ಒಂಥರ ಮಿಸ್ಸಿಂಗ್ ಅನಿಸೋ ಪರಿಸ್ಥಿತಿಗೆ ನಾವು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ವಿ ಎಲ್ಲರೂ ಒಬ್ರಿಗೊಬ್ರು. ಸೊ ಅವರಿಗೆಲ್ಲೋ ರವಿರಾಜ್ ಸರ್ಗೆಲ್ಲೋ ಒಂದು ಕಡೆ ಏನಾದರೂ ಒಂದು ಇವ್ರನ್ನ ಯಾವುದಾದ್ರೂ ಒಂದು ಕೆಲಸ ಕೊಟ್ಟು ನಮ್ಮ ಗ್ರೂಪಲ್ಲಿ ಇರೋ ಹಾಗೆ ಮಾಡಬೇಕು ಅಂತ ಒಂದು ಅವ್ರಿಗೆ ಮೈಂಡಲ್ಲಿ. ಬಟ್ ಕೊನೆಗೆ ನನ್ನ ಹತ್ರ ಕೇಳಿದ್ರೆ ನೀವು ಕಾಸ್ಟ್ಯೂಮ್ ಮಾಡ್ಲಿಕ್ಕೆ ಆಗ್ತದ ಅಂತ. ಮತ್ತು ನನಗದೊಂದು ಖುಷಿ ಆಯಿತು, ಯಾಕಂದರೆ ಕಾಸ್ಟ್ಯೂಮ್ ಮಾಡೋದು ನನಗೊಂದು ಹವ್ಯಾಸ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿರೋದ್ರಿಂದ ಒಂದು ಮತ್ತೆ ನನಗೊಂದು ಥಿಯೇಟರ್ಗೋಸ್ಕರ ಒಂದು ಮಾಡೋದು ಒಂದು ಸೇವೆ, ಒಂದು ಅಪರ್ಚುನಿಟಿ ಕೊಟ್ಟರು. ಸೊ ನಾನು ಅದ್ರಗೋಸ್ಕರ ಧಾರವಾಡಕ್ಕೆ ಹೋಗಿ, ಮತ್ತೆ ಇದು ಧಾರವಾಡ ಶೈಲಿ ಇದೆ ಎಲ್ಲ, ನಮ್ಮ ಇಲಕಲ್ ಸೀರೆ ಎಲ್ಲ ಹೇಳ್ತಾರಲ್ಲ, ಮತ್ತೆ ಜುಬ್ಬಾ ಆ ಥರ ಎಲ್ಲವನ್ನು ನಾವು ನೋಟ್ ಮಾಡಿಕೊಂಡು ಯಾವ ಕ್ಯಾರೆಕ್ಟರ್ಗೆ ಎಲ್ಲ ಒಂದು ಮೀಟಿಂಗ್ ಮಾಡಿದ್ವಿ. ಸೊ ಆ ಥರ ಎಲ್ಲ ಒಂದು ನಾವು ಸರಿಯಾಗಿ ಇದನ್ನ ಮಾಡಿ ನಾನು ಧಾರವಾಡದಿಂದ ಎಲ್ಲ ಸ್ಟಿಚ್ ಮಾಡಿ ಧಾರವಾಡದಿಂದ ನಾನು ತೊಗೊಂಡು ಬಂದು ಅವ್ರ ಸರ್ ಹತ್ರ ಕೊಟ್ಟಿದ್ರು. ಅದು ಮತ್ತೆ ಎಲ್ಲರೂ ಕೂಡ ಲೈಕ್ ಮಾಡಿದ್ರು, ಅದಕ್ಕೂ ಕೂಡ ಬಹುಮಾನ ಕೂಡ ಬಂತು. ಅದಕ್ಕೆ ಇದು ನನಗೆ ಹೊಸ ಎಕ್ಸ್ಪೀರಿಯನ್ಸ್. ಮತ್ತೆ ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಅಂತ ರೆಕಗ್ನೈಸ್ ಆಯಿತು. ಅದಕ್ಕೆ ಅದು ಒಂದೆಲ್ಲ ನನಗೆ ಖುಷಿ ಕೊಡ್ತು ಮಾತ್ರ, ಅದೊಂದು ಕೆಲಸ ಮಾಡುವಾಗ. ಸಣ್ಣದು ಎಲ್ಲ ಒಂದು ರೂಪ ಕೊಡಬೇಕಾದ್ರೆ ಅಗೇನ್ ನನಗೆ ಖುಷಿ ಆಯಿತು. ಅದಾದಮೇಲೆ ತುಳು ಕನ್ನಡ ಮಾಡಿದರು. ತುಳು ಕನ್ನಡದಲ್ಲಿ ನೀವು ಕುರುಡಮ್ಮನ್ ರೋಲ್ ಮಾಡ್ತೀರಾ ಅಂತ ಸರ್ ಕೇಳಿದರು. ನಾನು ಯಾವುದೇ ಒಂದು ಡಿಸಿಷನ್ ತೊಗೊಳಗಿಂತ ನಾನು ಸಣ್ಣ ರೋಲ್ ಮಾಡಬಲ್ಲೆ, ಬಟ್ ಅಷ್ಟು ಕುರುಡಮ್ಮನ್ ರೋಲ್ ಅಂತಂದರೆ ಇಡೀ ನಾಟಕನೇ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಒಂದು ರೋಲ್, ಅದು ಪಾತ್ರ ಅದು. ಅದಕ್ಕೆ ನಾನು ನಮ್ಮ HOD ಅಂದರೆ ನನ್ನ ಅಕ್ಕನೇ ಅಂತ ಹೇಳ್ಬೋದು, ನೀತಾ ಏನಾಗ್ತಾರೆ ಅಂತ, ಅವ್ರಿಗೂ ಕೂಡ ನಾಟಕದಲ್ಲಿ ತುಂಬ ಆಸಕ್ತಿ. ಸೊ ರವಿರಾಜ್ ಸರ್ ಹೀಗೆ ಒಂದು ಹೇಳಿದ್ದಾರೆ, ಏನು ಮಾಡಲಿ. ನಾನು ಸಡನ್ನಾಗಿ ಅವ್ರಿಗೆ ಇಲ್ಲ ಅಂತ ಅನ್ಲಿಲ್ಲ, ಹೂನು ಅಂತ ಅನ್ಲಿಲ್ಲ, ಎಸ್ ಅಂತಾನೂ ಅನ್ಲಿಲ್ಲ. ಸೊ ಅವ್ರನ್ನ ಕೇಳಿದಾಗ, ಇಲ್ಲ ಇಂಥ ಅಪಾರ್ಚುನಿಟಿ ನೀನು ಮಿಸ್ ಮಾಡ್ಕೊಳ್ಳೇಬಾರ್ದು, ನೀನು ಮಾಡ್ತೀಯ, ನನಗೆ ಒಂದು ಕಾನ್ಫಿಡೆನ್ಸ್ ಇದೆ, ನೀನು ಮಾಡು ಅಂತ ಹೇಳಿದರು. ಆಯಿತು ಅಂತ. ಆಮೇಲೆ ಅದು ತುಂಬ ದಿನ ಇರಲಿಲ್ಲ, ತುಂಬ ಕಡಿಮೆ ದಿನದಲ್ಲಿ 7 ದಿನ ನನಗೆ ಪ್ರಾಕ್ಟೀಸಿಗೆ ಸಿಕ್ತು. ಮತ್ತು ಅದೇ ತುಳು ನಮಗೆ ಬೇಸಿರೋದ್ರಿಂದ ನಾನು ಪ್ರಾಕ್ಟೀಸಿಗೆ ನೋಡುವ ರಿಹರ್ಸಲ್ ಎಲ್ಲ ಮಾಡುವಾಗ ಹೋಗ್ತಿದ್ದೆ, ಐಡಿಯಾ ಇತ್ತು ಏನು ಮಾಡಬಹುದು ಅಂತ. ಮತ್ತು ಭಾಷೆ ನಮ್ದಿರೋದ್ರಿಂದ ನಾನು ಬೇಗ ಪಿಕಪ್ ಮಾಡ್ಕೊಂಡ್ಬಿಟ್ಟೆ. ಅದು ಪೂರ್ತಿ ಲ್ಯಾಂಗ್ವೇಜ್ ಎಲ್ಲ ನಾಟಕ ಇರೋದೇ ನಮ್ಮ ಭಾಷೆಯಲ್ಲಿ. ಅದಕ್ಕೆ ಅದೊಂದು ಥರ ಹೊಸ ದೊಡ್ಡ ರೋಲ್, ಒಂದು ದೊಡ್ಡ ಪಾತ್ರ ನಿರ್ವಹಿಸುವ ಒಂದು ಅವಕಾಶ ಅವ್ರು ಕೊಟ್ಟರು ನನಗೆ. ಮತ್ತು ಅದೇ ನಾಟಕ ಹತ್ರ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಧಾರವಾಡದಲ್ಲಿ ನಾವು ಉಡುಪಿ ರಂಗಭೂಮಿಯವರು ಫಸ್ಟ್ ಟೈಮ್ ಧಾರವಾಡದಲ್ಲಿ ಶೋ ಮಾಡಿದ್ವಿ. ಅದೊಂದು ಹಿಸ್ಟ್ರಿ, ಯಾಕಂದರೆ ಇಷ್ಟು ದಿನ ಎಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಮಾಡಿ ಬಂದ್ರು ಧಾರವಾಡದಲ್ಲಿ ಮಾಡಿರುವಂಥದ್ದು ಎಲ್ಲೂ ಇರಲಿಲ್ಲ. ಸೊ ನಾನು ರಂಗಭೂಮಿಯಿಂದ ಆ ಕಡೆ ಎರಡೂ ಕಡೆಯಿಂದ ಕನೆಕ್ಟ್ ಆಗಿ ನೀವು ಹೊಸದಾಗಿ ಬಂದು ಜಾಯಿನ್ ಅದಕ್ಕೆ ಅಲ್ಲಿಗೆ ಮತ್ತೆ ಒಂದು ಸಂಪರ್ಕ ಬೆಳೆಯಿತು. ಅರವಿಂದ್ ಕುಲಕರ್ಣಿ ಅಂತ ಹೇಳಿ ನಮ್ಮ ಅಭಿನಯ ಭಾರತೀಯ ಅಧ್ಯಕ್ಷರು ನಮ್ಮ ಧಾರವಾಡದ್ದೇ ಒಂದು ಕೊಂಡಿ ಹೋಗಿ ಉಡುಪಿಯಿಂದ ಕಳಿಸ್ಕೊಂಡು ಅಂತ. ಅದೊಂಥರ ಒಳ್ಳೆ ಪ್ರೋಗ್ರಾಮ್ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಖಂಡಿತ, ಯಾಕಂದ್ರೆ ಈಗ ಉಡುಪಿ ರಂಗಭೂಮಿಯಲ್ಲಿ ಆಗ್ತಕ್ಕಂಥ ನಾಟಕಗಳು ಅಲ್ಲೆಲ್ಲೇ ಪ್ರದರ್ಶನ ಆಗಿ ಅದರದ್ದೇ ಆದ ಹೊಸ ರೀತಿ ಚಾಪ ಮೂಡಿಸ್ತಾ ಇದೆ. ಮತ್ತೆ ಒಂದು ನಾಟಕ ಮಾಡೋದು ಅಂತಂದ್ರೆ ನೋಡುವಷ್ಟು ಸುಲಭವಲ್ಲ. ಇವತ್ತಿನ ದಿನದಲ್ಲಿ ಇನ್ನೂ ಕಷ್ಟ ಆಗಿದೆ. ಹೌದು, ಯಾಕಂದ್ರೆ ಎಲ್ರು ಜನರನ್ನ ಅಂದ್ರೆ
ಆರ್ಟಿಸ್ಟ್ಗಳನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಆ ಸ್ಟೇಜ್ ಇದು ಮಾಡ್ಕೊಂಡು ಎಲ್ಲರೂ ಮತ್ತೆ ಶೋ ಫಿಕ್ಸ್ ಮಾಡಿ ಅದೊಂದು ತಮ್ಮೆಲ್ಲ ಕೆಲಸದ ನಡುವೆ ಬಿಡು ಮಾಡ್ಕೊಂಡು ಅವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ಮತ್ತೆ ಸ್ಟೇಜ್ ಬೇರೆ 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 ಮೆಂಟಾಲಿಟಿ ಅವರೆಲ್ಲರೂ ಕೂಡ ಒಂದು ಚಿಕ್ಕ ಮಗು ಹಿಡ್ಕೊಂಡು ದೊಡ್ಡವರವರೆಗೂ ಎಲ್ಲರೂ ಒಂದು ಪೇಷನ್ಸ್ ಇಟ್ಕೊಂಡು ಒಂದು ಶೋ ಮಾಡ್ಬೇಕಂದ್ರೆ ಅಷ್ಟೆಲ್ಲ ಕಷ್ಟ. ಅಯ್ಯೋ ಅದು ಗ್ರೇಟ್, ಗ್ರೇಟ್. ಮಾಡೋರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಒಂದು ವೆಲ್ ವಿಶಸ್ ಅಂತ ಹೇಳ್ತಾರಲ್ಲ ಆ ಥರ. ಹಾಗೇನೆ ಅದಾದ್ಮೇಲೆ ಮತ್ತೆ ಯಾವ ಯಾವ ನಾಟಕಗಳನ್ನ ನೀವು ಈ 5 ವರ್ಷದಲ್ಲಿ ಮಾಡ್ತಾ ಬಂದ? 5 ವರ್ಷದಲ್ಲಿ ಮಾಡಿರೋದು ಇಷ್ಟೇ ಸರ್. ಅಂತಂದ್ರೆ ಆದ್ರೆ ಬೇರೆ ಬೇರೆ ಚಟುವಟಿಕೆಗಳು ಇದ್ದೇ ಬೇರೆ ಬೇರೆ ಅದರ ಈ ಒಂದು ಬೇಸ್ ಇದು ಮೇನ್ ಮಾಡ್ತಾ ಇರೋದು. ಅದ್ರ ಸುತ್ತಮುತ್ತ ತುಂಬಾ ಇರುತ್ತೆ. ನಾಟಕೋತ್ಸವ ಅಂತ ಮಾಡ್ತಾರೆ, ಮತ್ತೆ ಏನಾದ್ರು ಕಾಂಟ್ಯಾಕ್ಟ್ಸ್ ಬೇಕಿದ್ರೆ ಕೇಳ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ಜಡ್ಜ್ ಅಂತ ಕರೀತಾರೆ. ಅದು ನಾಟಕ ಮಾಡಿದೊಂದು ಬೇಸ್. ಅದ್ರ ಸುತ್ತಮುತ್ತ ನಮ್ಗೆ ಮತ್ತೆ ತುಂಬಾ ಡೆವಲಪ್ಮೆಂಟ್ಸ್ ಇರುತ್ತೆ. ಅದು ಒಟ್ಟಿನಲ್ಲಿ ಒಂದು ಚಟುವಟಿಕೆ ಇದ್ದೇ ಇರ್ತದೆ. ಥಿಯೇಟರ್ ಮಕ್ಕಳಿಗೆ ನಾಟಕಗಳು ಮಾಡಿಸೋದು. ಈಗ ರೇವತಿ ನಾಡಗೀರ್ ಅಂತನಗಿಂತ ರೇವತಿ ನಾಡಗೀರ್ ರಂಗಭೂಮಿಯವರ ಅಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ಅದೊಂದು ರೆಕಗ್ನೈಸ್ ಒಂದು ಪದವಿ ಇದ್ದ ಹಾಗೆ. ಒಂದು ದೊಡ್ಡ ಪದವಿ ರಂಗಭೂಮಿಯವರು ಅಂದ್ರೆ ಒಂದು ಪದವಿ ಇದ್ದಾಗ ಡೆಫಿನೆಟ್ಲಿ. ಯಾಕಂದ್ರೆ ಇನ್ನೊಂದು ರಂಗಭೂಮಿಯವ್ರು ಬಂದ ತಕ್ಷಣ ನೀವು ಥಿಯೇಟರ್ ಅಲ್ಲಿ ಇದ್ರ ಓಕೆ ಅದು ಮಾತು ಬೇರೆನೆ. ಮತ್ತೆ ಈ ಹಾಡೇನಾಯ್ತು, ಅದು ಹೇಗ್ ಬರೋದ್ರು, ಈ ನಾಟಕ ಹೇಗಾಯ್ತು, ಅವ್ರು ಹೇಗ್ ಮಾಡಿದ್ರು, ಅದೊಂದು ಮತ್ತೆ ಬೇರೆನೆ. ಯಾರೇ ಹೊಸಬ್ರು ಪರಿಚಯ ಆದ್ರೂ ಕೂಡ ಆ ಥಿಯೇಟರ್ನವ್ರು ಅಂದ ತಕ್ಷಣ ಆ ಸಂಕೋಚ ಹೋಗ್ಬಿಡ್ತದೆ. ಇವರು ಆಯ್ತು ಬಿಡಿ ನಮ್ ಜನ, ನಮ್ಮ ಅಕ್ಕ ತಮ್ಮರ ಅದು ಗೊತ್ತಿರ್ತದೆ, ಮೆಂಬರ್ ತರ. ಡೆಫಿನೆಟ್ಲಿ ಇದು ಏನ್ ನನಗನ್ಸೋ ಮಟ್ಟಿಗೆ ನನ್ನ ಅಮ್ಮ ಅಪ್ಪ ಮಾಡಿರೋದು ಇದೊಂದು ಪ್ರಪಂಚ, ಅವ್ರು ಕೊಟ್ಟಿರೋದೊಂದು ಪ್ರಪಂಚ. ರಂಗಭೂಮಿ ಏನಿದೆ ನಾವು ನಮಗೆ ಬೇಕು ಅಂತ ಮಾಡ್ಕೊಂಡಿರೋದೊಂದು ಪ್ರಪಂಚ. ಅದೊಂದು ನಮ್ಮ ಜೀವನ ಅನ್ಕೊಳ್ಳಿ, ಅಥವಾ ಅದು ನಮಗೆ ಬೇಕು, ನಾವು ಸೃಷ್ಟಿ ಮಾಡ್ಕೊಂಡಿರೋದೊಂದು ಪ್ರಪಂಚ ಅಂತ ತುಂಬಾ ಖುಷಿಯಾಗಿರುವಂತದ್ದು. ಹೌದೌದು. ಅದು ಈಗ ನೀವು ಇಲ್ಲಿ ಉಡುಪಿ ರಂಗಭೂಮಿಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಬೇರೆ ಬೇರೆ ಈ ಥಿಯೇಟ್ರ್ ಅವ್ರನ್ನ ಥಿಯೇಟ್ರಲ್ಲಿ ಈಗ ಯೂತ್ಸ್ ಬಂದು ಭಾಗವಹಿಸೋದ್ರಿಂದ, ಸ್ಟೂಡೆಂಟ್ಸ್ ಬಂದು ಭಾಗವಹಿಸೋದ್ರಿಂದ ಅವ್ರಿಗೆ ಯಾವ ರೀತಿಯಾಗಿ ಉಪಯೋಗ ಅನಿಸ್ತದೆ ನಿಮ್ಮ ಪ್ರಕಾರ? ಉಪಯೋಗ ಇದೆ ಸರ್. ಯಾಕಂತಂದ್ರೆ ನಾನು ನನಗೆ ಮೊದಲು ಥಿಯೇಟರ್ ಅದೇ ಹೇಳಿದ್ನಲ್ಲ, ನಮಗೆ ಒಂದೊಂದಾಗಿ ಡೋರ್ ಓಪನ್ ಆಗ್ತಾ ಹೋಗ್ತದೆ ಗೊತ್ತಿರೋ ಪ್ರಕಾರ. ನಾವು ಒಂದೇ ಒಂದು ಕೂಪ ಮಂಡಕೋತ್ತರ ಒಂದೇ ಜಗತ್ತಲ್ಲಿ ಇರ್ತೀವಿ. ಸ್ವಲ್ಪ ನಾನು ಹೇಳಿದ್ನಲ್ಲ ಬೇಸ್ ಇದು ನಮಗೆ ಬೇಸಿಂದ. ಮತ್ತೆ ನಮ್ಗೇನಾಗುತ್ತೆ, ಐ ಆಮ್ ವರ್ಕಿಂಗ್ ವಿತ್ ಮಣಿಪಾಲ್ ಯೂನಿವರ್ಸಿಟಿ. ಮಣಿಪಾಲ್ ಯೂನಿವರ್ಸಿಟಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಆಗ್ತಾ ಇರ್ತದೆ. ಈಗ ನಾನು ಥಿಯೇಟರ್ ನೋಡೋದು ಗೊತ್ತಾದ್ರೆ ಜಡ್ಜ್ ಅಂತ ಕರೀತಾರೆ. ಮತ್ತೆ ಆ ಸ್ಟೂಡೆಂಟ್ಸ್ ಮಾಡೋದೊಂದು ಇಷ್ಟು ಹುರುಪಿನಿಂದ ನಾಟಕ ಮಾಡ್ತಾರೆ. ನಾನು ಬ್ಯಾಕ್ ಟು ಒಂದಾದ್ಮೇಲೆ ಒಂದು 9-10 ನಾಟಕಗಳನ್ನು ನೋಡಿ ಅದಕ್ಕೆ ಜಡ್ಜ್ ಆಗಿ ಹೋಗಿದ್ದೆ. ಮಾಡ್ತಾರೆ ಸರ್, ಮಕ್ಕಳು ಕೂಡ ಮಾಡ್ತಾರೆ. ಅದು ಅವ್ರಿಗೆ ಏನು ಅಂದ್ರೆ ಪಾಪ ಬೇಸ್ ಗೊತ್ತಿರೋದಿಲ್ಲ, ಏನ್ ಅವ್ರಿಗೆ ಹೇಗೆ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಗೈಡೆನ್ಸ್ ಬೇಕಾಗುತ್ತೆ. ಸುಮ್ಮನೆ ಯಾವ್ದೋ ಒಂದು ಹಾಕೋತಾರೆ, ಯಾವ್ದೋ ಒಂದು ಇದು ಪ್ರಯತ್ನಕ್ಕೆ ನಾನು ಅದೇ ಹೇಳೋದಿಲ್ಲ. ಅವ್ರ ಪ್ರಯತ್ನ ಮಾಡೋದು ಪಾಪ ಅದೇ ಅಭ್ಯಾಸ ಎಲ್ಲ ಇಟ್ಕೊಂಡು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾಡುವಂತ ಒಂದು ನಾಟಕಗಳು ಅದ್ಭುತ. ಬಟ್ ಟೆಕ್ನಿಕಲಿ ಪಾಪ ಅವ್ರಿಗೆ ಗೊತ್ತಿರೋದು. ಆ ರೀತಿಯಿಂದ ನಾವು ಸ್ವಲ್ಪ ಗೈಡ್ ಮಾಡ್ತೀವಿ ಡೆಫಿನೆಟ್ಲಿ. ಯಾಕಂದ್ರೆ ನಾವು ಸ್ಟೇಜ್ ಆಗ್ಬೋದು, ಅಥವಾ ಇವಾಗ ನಾವು ಉಡುಪಿ ರಂಗಭೂಮಿಂದ ನಾನು ಸುಮಾರು ಸರ್ತಿ ಈಗ ಬೇಡ ಈ ಇದನ್ನ ಹಾಕಿ ಬ್ಯಾಕ್ ಗ್ರೌಂಡಿಗೆ ಚೆನ್ನಾಗಿ ಕಾಣುತ್ತೆ, ಈ ತರ ಬೇಡ, ನಿಮ್ ಡೈಲಾಗ್ ಡೆಲಿವರಿ ಇಲ್ಲಿ ಸ್ವಲ್ಪ ಹೈ ಆಗುತ್ತೆ, ಲೋ ಆಗುತ್ತೆ. ನನ್ ತಿಳಿದ ಮಟ್ಟಿಗೆ ನಾನೇನು ಎಕ್ಸ್ಪರ್ಟ್ ಅಂತ ಹೇಳೋದಿಲ್ಲ, ಆಸ್ ಒಂಚೂರು ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದು ಇರೋದ್ರಿಂದ ನಾನು ಹೇಳ್ತೀನಿ, ಕೇಳ್ತಾರೆ. ಹಾಗೇನೆ ಈಗ ಮುಖ್ಯವಾಗಿ ಸ್ಟೂಡೆಂಟ್ಸಲ್ಲಿ ಇತ್ತೀಚೆಗೆ ಉಡುಪಿಯಲ್ಲಿ ನಾನು ನೋಡಿದಾಗ ಸ್ವಲ್ಪ ಥಿಯೇಟರ್ ಬಗ್ಗೆ ಆಸಕ್ತಿ ಇದೆ. ಹೆಚ್ಚಿನ ಜನ ಈಗ ಥಿಯೇಟರ್ಗೆ ಬಂದು ಒಂದು ಸ್ವಲ್ಪ ಒಳ್ಳೆ ವ್ಯಕ್ತಿತ್ವವನ್ನು ಪಡಿತಾರೆ ಥಿಯೇಟರ್ನ ಎಫೆಕ್ಟ್ನಿಂದ. ನೀವು ನೋಡಿದ ಹಾಗೆ ಈಗ ಈ ಸುಮಾರು ಬೇರೆ ಕಡೆ ನೋಡೋದಕ್ಕಿಂತ ಈ ಧಾರವಾಡ ಮತ್ತು ಉಡುಪಿಯಲ್ಲಿ ನಾನು ನೋಡಿದ ಹಾಗೆ ಒಂದಷ್ಟು ಯೂತ್ಸ್ಗೆ ಒಂದಷ್ಟು ಟೈಮ್ನ ಒಟ್ಟು ಮಾಡಿಕೊಂಡು ಒಂದಷ್ಟು ನಾಟಕಗಳಲ್ಲಿ ನಿಮ್ಮಂಥವ್ರೊಟ್ಟಿಗೆ ಬಂದು ಸೇರಿ ಎಲ್ಲೋ ವೇಸ್ಟ್ ಮಾಡೋ ಟೈಮ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ರಂಗಭೂಮಿಯ ಮೂಲಕ ಬೇರೆ ರೀತಿಯ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಅವ್ರಿಗೆ ವ್ಯಕ್ತಿತ್ವನು ಡೆವಲಪ್ ಆಗ್ಲಿಕ್ಕೆ ಎಲ್ಲ ಒಂದ್ ಕಡೆ ಹೆಲ್ಪ್ ಆಗ್ತದೆ. ನಾನು ಮಕ್ಕಳಿಗೆ ಅದೇ ಹೇಳ್ತಿರ್ತೀನಿ, ತಾಯಿ ಋಣ ಅಂತಂದ್ರೆ ನಾವು ಯಾವುದೇ ಜನ್ಮದಲ್ಲೂ ತೀರಿಸ್ಲಿಕ್ಕೆ ಸಾಧ್ಯ. ನನ್ನ ತಾಯಿ ರೇವತಿ ಅಂತ ನನ್ಗೊಂದು ಜನ್ಮ ಕೊಟ್ಟಿದ್ದಾಳೆ, ಅದನ್ನ ನಾನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀನೋ ನನ್ನ ಮೇಲೆ ಬಿಟ್ಟಿದ್ದು, ಅವ್ರ ಋಣ ನಾನು ತೀರಿಸ್ಕೋದ. ಬಟ್ ರಂಗಭೂಮಿ ಹೇಗೆ ಅಂತಂದ್ರೆ ಪದೇ ಪದೇ ಜನ್ಮ ಕೊಡುತ್ತೆ. ನಾನು ಒಂದೇ ಸ್ಟೇಜ್ ಮೇಲೆ ನಾನು 80 ವರ್ಷದ ಮುದುಕಿನೂ ಆಗ್ಬೋದು, 18 ವರ್ಷದ ಹುಡುಗಿನೂ ಆಗ್ಬೋದು, ಗಂಡಸಾಗ್ಬೋದು, ಹೆಂಗ್ಸಾಗ್ಬೋದು. ಅದೇ ಅದು ನಾವು ತಿಳ್ಕೊಂಡಾಗ ಅದೇ ಒಂದು ಸ್ಟೇಜ್ ಮೇಲೆ ನಾವು ಜನ್ಮ ತಗೊಳ್ತಾ ಇರ್ಬೋದು ಅಲ್ವಾ. ಅಷ್ಟೇ ನಮ್ದೊಂದು ಸಣ್ಣದೊಂದು ಜರ್ನಿಯಲ್ಲಿ ಎಲ್ಲಾ ರೀತಿಯಿಂದ ಜೀವನ ನಾವು ಜೀವಿಸ್ಬೋದು ಅಂತ ನಾನು ಹೇಳ್ತಾ ಇರ್ತೀನಿ. ಮಾಡಿ ಥಿಯೇಟರ್ ಮಾಡಿ ಹಾಡು ಮತ್ತೆ ಏನಾಗ್ತದೆ, ಕೆಲವೊಂದು ಸಾಂಗ್ ರಂಗಗೀತೆಗಳನ್ನ ಅಳವಡಿಸೋದಿಲ್ಲ, ಅದಕ್ಕೆ ಕೂಡ ನಾನು ಹೆಲ್ಪ್ ಮಾಡ್ತೇನೆ. ಈ ತರ ಇಲ್ಲಿ ಇದು ಸೂಟ್ ಆಗುತ್ತೆ, ಇದಕ್ಕೆ ಇದು ಸೂಟ್ ಆಗುತ್ತೆ.
ಆ ಥರ ನನಗೆ ಇದು ಮಾಡೋ ಪ್ರಕಾರ ಮಾಡ್ತಾರೆ ಸರ್. ಕಾಲೇಜ್ ಮಕ್ಕಳು ಕೂಡ ತುಂಬ ಇನ್ವಾಲ್ವ್ ಆಗ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ನಮ್ಮ ಮಣಿಪಾಲ್ ಯೂನಿವರ್ಸಿಟಿ ಪ್ರೆಸಲ್ ಆಥರ್ ಅಭಿನವ್ ಗ್ರೋವರ್ ಅಂತ ಹೇಳಿ ಒಂದು 24 ವರ್ಷದ ಹುಡುಗ ಇರ್ಬೋದು, 24-25 ವರ್ಷದ್ದು. ಇಂಜಿನಿಯರಿಂಗ್ ಅವನು ನಾರ್ತ್ ಇಂಡಿಯಾದಿಂದ ಇಲ್ಲಿ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಬಂದೆ MIT-ಗೆ. ಆಮೇಲೆ MIT ಇಂಜಿನಿಯರಿಂಗ್ ಮುಗಿಸಿ ಈಗ ಫುಲ್ ತನ್ನ ಲೈಫನ್ನು ಥಿಯೇಟರ್ಗಾಗಿ ಇಟ್ಟಿದ್ದಾನೆ ನೋಡಿ. ಹೌದು, ಅಂಥವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ ಅಲ್ವಾ? ನಾವು ಒಂದು ಬ್ರೇಕ್ ತಗೊಳ್ಳೋಣ. ಓಕೆ ಸರ್. ಎಸ್ ವೀಕ್ಷಕರೇ, ಉಡುಪಿ ರಂಗಭೂಮಿ 50ರ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಮತ್ತೆ ಮಾತನಾಡೋಣ. ಉಡುಪಿ ರಂಗಭೂಮಿಯ 50ರ ಸಂಭ್ರಮದಲ್ಲಿ ಶೀರ್ಷಿಕೆಯಡಿ ನಾವು ವಿಶೇಷವಾಗಿ ರಂಗಭೂಮಿಯ ಹವ್ಯಾಸಿ ರಂಗಕರ್ಮಿಗಳಾಗಿ, ವಸ್ತ್ರ ವಿನ್ಯಾಸಕರಾಗಿ ರೇವತಿ ನಾಡಿಗೇರ್ ಮೇಡಮ್ ಅವರೊಟ್ಟಿಗೆ ಮಾತನಾಡ್ತಾ ಇದ್ವಿ. ಅವರು ಉಡುಪಿ ರಂಗಭೂಮಿ ಮತ್ತು ಧಾರವಾಡ ತಾವು ಯಾವ ರೀತಿಯಾಗಿ ಥಿಯೇಟ್ರಿಕಲ್ಲಾಗಿ ಎಲ್ಲೋದರೂ ಒಂದು ಸಂಘಟಿತವಾಗಿ ಒಂದು ವಿಭಿನ್ನವಾದ ರೀತಿಯಲ್ಲಿ ರಂಗಭೂಮಿಯನ್ನು ಮೈಗೂಡಿಸ್ಕೊಂಡು ಬಂದರು ಅಂತ ಹೇಳ್ತಾಯಿದ್ರು. ಅದೇ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನು ಮುಂದುವರ್ಸೋಣ. ಮೇಡಮ್, ಹಾಗೆ ಈಗ ಇಲ್ಲಿವರೆಗೂ ನೀವು ಇಲ್ಲಿ ರಂಗಭೂಮಿ ಸಂಘಟನೆ ಆಗಿರ್ಬೋದು, ಮತ್ತು ನಾಟಕಗಳಿಗೆ ಮಾಡಿರೋದು, ಮತ್ತು ಸ್ಟೂಡೆಂಟ್ಸ್ಗೆ ಹೋಗಿ ಜಡ್ಜ್ ಮಾಡಿರೋದು, ಇದೆಲ್ಲ ಹೇಳ್ತಾ ಬಂದರೆ, ಹಾಗೆ ನಿಮ್ಮ ಈಗ ಒಟ್ಟಾಗಿ ನಿಮ್ಮ ಒಂದು ಏನು ಉಡುಪಿ ರಂಗಭೂಮಿ ಅಂತ ಒಂದು ಸಂಘಟನೆ, ಒಂದು ಕುಟುಂಬ ಇದೆ, ಇಲ್ಲಿ ಏನೇನು ಚಟುವಟಿಕೆಗಳಾಗ್ತಾ ಇರ್ತದೆ? ಏನೇನು ಅನ್ನೋಗಿಂತ ಅದು ಒಂದಲ್ಲ ಎರಡಲ್ಲ ಸರ್, 10 ಹಲವಾರುಗಳು ಚಟುವಟಿಕೆಗಳು ಸ್ಪೆಷಲಿ ಸುವರ್ಣ ರಂಗಭೂಮಿಗೆ ಅಂತ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಸುಮಾರು ಅದು ಅಂತ ಸಮುದ್ರ ಅಂತ ಹೇಳ್ಬೋದು, ಅಷ್ಟು ಫಂಕ್ಷನ್ಗಳನ್ನ, ಅಷ್ಟು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡದಲ್ಲದೆ ಅಷ್ಟೇ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ನೋಡಿ, ನೀವು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರು ನಾವು ಆಡಿಯನ್ಸ್ಗೋಸ್ಕರ ಒದ್ದಾಡ್ತೀವಿ, ಬನ್ನಿ 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 ಅಂತ. ಈ ರಂಗಭೂಮಿ ಕಾರ್ಯಕ್ರಮ ಅಂತಂದ್ರೆ ನೀವು MGM ಫುಲ್ ಆಗ್ಬಿಡತ್ತೆ, ಅದು ಆಟೋಮೆಟಿಕ್, ಅಷ್ಟು ಅದರದ್ದೊಂದು ಮ್ಯಾಜಿಕ್ ಇದೆ. ಆಮೇಲೆ ಈಗ ಯಾವ್ಯಾವ ಕಾರ್ಯಕ್ರಮಗಳನ್ನಂತ ನೀವು ಕೇಳ್ತಾ ಇರುವಾಗ, ಮತ್ತೆ ಮಕ್ಕಳ ರಜಾ ಮಜಾ ಶಿಬಿರ ಆಯ್ತು, ಮತ್ತೆ ಮಕ್ಕಳ ನಾಟಕಗಳನ್ನೆಲ್ಲ ಮಾಡಿಸಿದ್ರು, ನಾಟಕೋತ್ಸವಗಳಾಯ್ತು. ಆಮೇಲೆ ಮೊನ್ನೆ ಜೈಲಿಂದ ಜೈಲಿಗೆ ಅಂತ ಹೇಳಿ ಕೈದಿಗಳದ್ದೊಂದು ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋದು. ಒಂಥರ ವಿಚಿತ್ರ ಎಕ್ಸ್ಪೀರಿಯನ್ಸ್ ಅದು. ಯಾಕಂದ್ರೆ ಅವರು ಅದನ್ನೇ ಹೇಳ್ತಾ ಇದ್ರು, ಈ ಜೈಲಿಂದ ಜೈಲಿಗೆ ಕಾರ್ಯಕ್ರಮ ನನ್ಗೆ ಒಂದು ಜೀವನದಲ್ಲಿ ಒಂಥರ ತಿರುವು ಕೊಟ್ಟಂತ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಹ ಅಂದ್ರೆ ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡುವಾಗ, ಅವರು ಒಟ್ಟಿಗೆ ನಾವು ಇಂಟ್ರಾಕ್ಷನ್ ಮಾಡುವಾಗ ಕೈದಿಗಳೊಂದಿಗೆ ಕೇಳಿದ್ವಿ, ಸರ್ ನಿಮ್ಗೆ ಸುಮ್ಮನೆ ತಮಾಷೆ, ನಾನು ಧಾರವಾಡದ ಯಾರೋ ಒಂದಿಬ್ರು ಧಾರವಾಡದವ್ರು ಇದ್ರು, ಅದು ಮತ್ತೆ ಅದರಲ್ಲೂ ಅಭಿಮಾನ, ಧಾರವಾಡದವ್ರ ಕೈದಿಗಳ ಜೊತೆ ಮಾತಾಡೋದು ಅದೊಂದು ಅಭಿಮಾನ. ನೀವು ಇಷ್ಟೆಲ್ಲ ನಿಮ್ಗೆ ಫ್ರೀ ಬಿಟ್ಟಿರ್ತಾರಲ್ಲ, ನೀವು ಹೋಗ್ಬೋದಲ್ಲ ನೀವು, ಸುಮ್ಮನೆ ನಾನು ತಮಾಷೆ ಕೇಳಿದೆ. ಮೇಡಮ್ ಹೋಗ್ಲಿಕ್ಕೆ ಏನು 1 ನಿಮಿಷ ಹತ್ತದಿಲ್ಲ, ಶೋ ಯಾರು ಮಾಡೋರಲ್ಲಿ ನನಗೆ ಅದು ಹೆಂಗಂತಂದ್ರೆ 1 ನಿಮಿಷಕ್ಕೆ ನಂಗೆ ಕಣ್ಣಲ್ಲೇ ನೀರು ಬಂತು, ಅಷ್ಟು ತಮಾಷೆಗೆ ಅವರದ್ದು ಡೆಡಿಕೇಶನ್ ಎಷ್ಟಿರುತ್ತೆ ಅಂತ. ಶೋ ಯಾರು ಮಾಡೋರು ಮೇಡಮ್ ಹೋಗ್ಲಿಕ್ಕೆ 1 ನಿಮಿಷ ನನಗೆ ಹತ್ತದಿಲ್ಲ, ಅವರು ತಮಾಷೆಗೆ ಹೇಳಿದ್ರು. ಬಟ್ ಅದ್ರ ತುಂಬಾ ಡೀಪ್ ಮೀನಿಂಗ್, ಅದರಲ್ಲಿ ಒಂದು ಲೈನ್ ಅಲ್ಲೇ ಗೊತ್ತಾಗ್ತಿದೆ ಅವ್ರು ಎಷ್ಟು ಥಿಯೇಟರ್ನ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಸುಮಾರು ಮತ್ತೆ ನಾಟಕ ರಚನಾ ಕಮ್ಮಟ ಅಂತ ಉಳ್ಕೊಂಡಿದ್ದಾರೆ. ಅಂದ್ರೆ ಈಗಿನವರಿಗೆ ಒಂದು ಹೊಸ ನಾಟಕಗಳಿಗೆ ಅವಕಾಶ ಸಿಗ್ಲಿ ಅಂತ ಇದು ಮಾಡ್ಬೇಕು, ಇನ್ಮೇಲೆ ಮಾಡುವಂತ ಆ ಇದರಲ್ಲಿ ಸಂಘಟನೆಯಲ್ಲಿ ನಾನು ಇದ್ದೇನೆ, ನಾಟಕ ರಚನಾ ಕಮ್ಮಟದಲ್ಲಿ. ಮತ್ತು ತುಂಬಾ ನೀಟಾಗಿ ಅವರು ಎಲ್ರಿಗೂ ತಮ್ಮ ಅವರವರ ಆಸಕ್ತಿ ಪ್ರಕಾರ ಎಲ್ಲ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡು, ಕೋಆರ್ಡಿನೇಟ್ ಮಾಡ್ಕೊಂಡು, ಮತ್ತೆ ಯಾವುದೇ ರೀತಿ ಪ್ರೆಷರ್ ಇಲ್ಲದೆ ಒಂಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಮಾಡ್ತಾ ಇದೀವಿ ಅನ್ನೋಕ್ಕಿಂತ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಏನಾಗಿದೆ, ಫುಲ್ ಡೇ ನಾವು ಇದ್ರಲ್ಲಿ ಬಿಸಿ, ಓಕೆ ನಾವು ಹೇಳ್ಬೋದು ರಂಗಭೂಮಿಯಲ್ಲಿ ಇದ್ದೀನಿ, ಬಟ್ ಹಿಂದೆ ಮಾಡುವಂತ ಕೆಲಸ ಇದೆ ಅಲ್ಲ. ಅಗೇನ್ ನಾನು 10 ಸರಿ ಒಂದು ದಿನ ಹೇಳಿದ್ರು ಕಡಿಮೆ ಅಲ್ಲ. ಈಗ ಮೇಲ್ನೋಟಕ್ಕೆ ಇಷ್ಟು ವರ್ಷಗಳನ್ನ ಕಳೆದ್ರೆ ಅಂದ್ರೆ ಸಾಕಷ್ಟು ಖ್ಯಾತ ನಿರ್ದೇಶಕರನ್ನ ಕರೆಸಿರ್ತಾರೆ, ಅವ್ರ ಕಡೆಯಿಂದ ಪಾಠ ಕೊಡಿಸ್ತಾರೆ, ಸ್ಟೂಡೆಂಟ್ಸ್ಗೆ ನಾಟಕೋತ್ಸವಗಳನ್ನ ಮಾಡಿಸ್ತಾರೆ, ನೀವು ಹೇಳಿದಾಗೆ ಮಕ್ಕಳ ಶಿಬಿರಗಳನ್ನ ಮಾಡ್ತಾರೆ. ಇದರಲ್ಲೆಲ್ಲ ನಿಮ್ಮ ಕೆಲಸಗಳು ಸಾಕಷ್ಟು ಇರ್ತದೆ. ಈಗ ನಿಮ್ಮ ಎಲ್ಲ ಸದಸ್ಯರು ರವಿರಾಜ್ ಅವರು ಯಾವಾಗಲೂ ಬಿಜಿನೇ ಇರ್ತಾರೆ, ನಾನು ನೋಡಿದ್ದೇನೆ ಅವ್ರನ್ನ. ಹಾಗೆ ಇನ್ನುಳಿದವರು ಸಹ ನಿಮ್ಮೊಟ್ಟಿಗೆ ಎಲ್ಲ ನಿಮ್ಮ ಹಿರಿಯರು ಎಲ್ಲ ನಿಮ್ಮ ರಂಗಭೂಮಿ ಸಂಘಟನೆ ಮಾಡಿ ಅವರು
ಪೂರ್ವಿಕರದ್ದನ್ನ ಅವ್ರು ಪ್ರೀತಿಯಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಅವರು ಉಳಿಸ್ಕೊಂಡು ಬಂದು ನಿಮಗೆಲ್ಲ ಮಾರ್ಗದರ್ಶನ ಮಾಡಿ ಮತ್ತೆ ಅದನ್ನ ಇದೊಂದು ನಾನೇನ್ ಹೇಳೋದು, ಬೇರೆ ಬೇರೆ ಸಂಘಟನೆಗಳಲ್ಲಿ ನಾನಿದ್ದೀನಿ. ಪವರ್ ಅಂತ ನಮ್ದು ವುಮೆನ್ಸ್ ಪ್ಲಾಟ್ಫಾರ್ಮ್ ಅಂತಿದೆ, ಮತ್ತೆ ಮಹಿಳಾ ಸಮಾಜ ಅಂತಿದೆ. ಅದು ಪರ್ಟಿಕ್ಯುಲರ್ ಆಗಿ ಒಂದೊಂದು ಗ್ರೂಪ್ ಸೀಮಿತವಾಗಿರೋ ಮಹಿಳೆಯರು ಮಾತ್ರ, ಈ ಏಜ್ ನವ್ರು ಮಾತ್ರ, ಸ್ಟೂಡೆಂಟ್ಸ್ ಮಾತ್ರ. ಇದ್ರಲ್ಲಿ ಹೇಗಿದೆ ಅಂತಂದ್ರೆ, ನೀವು ಓವರ್ ಆಲ್ ರಂಗಭೂಮಿ ನೋಡುವಾಗ ನಿಮ್ಗೆ ಹಿರಿಯ ಮನುಷ್ಯರು ಸಿಗ್ತಾರೆ. ನಮ್ಮ ಕಡೆ ಹಿರಿಯ ಮನುಷ್ಯರು ಅಂತ ಹೇಳ್ತಾರೆ, ದೊಡ್ಡವರಿಗೆ ಹಿರಿಯ ಮನುಷ್ಯರು ಸಿಗ್ತಾರೆ, ನಮ್ಮಂತವ್ರು ಸಿಗ್ತಾರೆ, ಚಿಕ್ಕ ಮಕ್ಕಳು ಸಿಗ್ತಾರೆ. ಒಟ್ಟಿಗೆ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಅಂತ ಎಲ್ಲಾ ಒಂದು ಮಿಕ್ಸ್ ಆಗಿರೋ ಆಡಿಯನ್ಸ್ ಇರೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯಿಂದನೂ ಕಲೀಲಿಕ್ಕೆ ಸಿಗ್ತದೆ. ಒಂದು ದೊಡ್ಡವರಿಂದ ಕಲೀಲಿಕ್ಕೆ ಸಿಗ್ತದೆ, ಮಕ್ಕಳಿಂದ ಕಲೀಲಿಕ್ಕೆ ಸಿಗ್ತದೆ. ಸೊ ಓವರ್ ಆಲ್ ಲರ್ನಿಂಗ್ ಪ್ರೊಸೆಸ್ ಮತ್ತೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು. ಉಡುಪಿಗಾಗ್ಲಿ ಒಂದು ರಂಗಭೂಮಿಗಾಗ್ಲಿ ಒಂದು ವರದಾನ ಅಂತ ಹೇಳ್ಬೋದು. ಪ್ರದೀಪ್ ಚಂದ್ ಸರ್ ಕಾರ್ಯದರ್ಶಿಗಳು, ರವಿರಾಜ್ ಸರ್, ಮತ್ತೆ ಇವರು ನಮ್ಮ ಡಾಕ್ಟರ್ ಅಮುಂಜ ಅರವಿಂದ್ ನಾಯ್ಕರು, ಉಪೇಂದ್ರ ಸರ್, ಹೀಗೆ ಅಂದ್ರೆ ಅವ್ರ ಹೆಸರಿಗೆ ಅದ್ ಕೆಲಸ ಎಲ್ಲರೂ ಮಾಡ್ತೀವಿ, ಬಟ್ ಗೈಡೆನ್ಸ್ ತುಂಬಾ ಜನ ಇದ್ದಾರೆ ಅದರಲ್ಲಿ. ಒಬ್ರಿಬ್ರ ಹೆಸರು ಹೇಳಿದ್ರೆ ಇಲ್ಲಿ ಸಾಕಾಗ್ಲಿಕ್ಕಿಲ್ಲ, ತುಂಬಾ ಎಲ್ರದೂ. ಮತ್ತೆ ಅದಲ್ಲದೆ ಮೊನ್ನೆ ಕೂಡ ಒಂದು ವಿಶೇಷವಾದ ಒಂದು ಪ್ರೋಗ್ರಾಮ್ ಮಾಡಿದ್ರು ಅವರು. ಎಲ್ಲ ಆರ್ಟಿಸ್ಟ್ಗಳಿಗೂ ಸನ್ಮಾನ ಮಾಡಿದ್ರು, ಎಲ್ರಿಗೂ. ಲೈಟಿಂಗ್ ಮಾಡೋರ್ಗೆ ಇರ್ಬೋದು, ಮತ್ತೆ ಮೇಕಪ್ ಮಾಡೋರ್ಗೆ ಇರ್ಬೋದು, ಆರ್ಟಿಸ್ಟ್ಗಳಿಗೆ, ಪಾತ್ರ ಮಾಡೋರ್ಗೆ, ಎಲ್ಲ ಚಿಕ್ಕ ಮಕ್ಕಳಿಗೂ ಹಿಡಿದು. ನಮ್ಗೆ ಏನಾದ್ರು ಒಂದು ಅವಕಾಶ, ನನಗೆ ನಾನು ಅದೇ ಹೇಳ್ತಾ ಇದ್ದೆ, ಏನೇನು ನಾಟಕ ಮಾಡೋದಕ್ಕೆ ಏನ್ ಸಿಕ್ತು ನಿನಗೆ ಅಂದ್ರೆ ದೊಡ್ಡ ಟ್ರೋಫಿ ತೋರಿಸ್ ನೋಡಿ ಇದು ಸಿಕ್ತು ಅಂತ ಖುಷಿಯಿಂದ ಹೇಳ್ಬೋದು. ಅಲ್ಲ, ಅದು ಒಂದು ಅನಿಸಿಕೆ ಅಷ್ಟೇ. ಬಟ್ ಅದು ಎಲ್ರಿಗೂ ಮತ್ತೆ ಎಷ್ಟು ಚಂದ ಮಾಡಿದ ಪ್ರೋಗ್ರಾಮ್ ಮಾಡಿದ್ರಂದ್ರೆ, ಜಸ್ಟ್ ಲೈಕ್ ಒಂಥರ ಆಸ್ಕರ್ ಅವಾರ್ಡ್ ಸಿಕ್ಕೋರ್ ತರ ನನಗೊಂದು ಫೀಲಿಂಗ್ ಇತ್ತು. ಅಂದ್ರೆ ಒಂಥರ ಖುಷಿ ಇತ್ತು ಅಲ್ಲಿ. ಅದೊಂದು ಹೊಸ ಚೈತನ್ಯ ಮಕ್ಕಳಿಗೆ, ಬರೋ ಮಕ್ಕಳಿಗೆ ಓ ಈ ತರ. ನನ್ನ ಮಗಳು ಅದಕ್ಕೆ ಕೇಳಿದ, ಅದಲ್ಲಮ್ಮ ನೀನ್ ಬಾ ಅಂತಿದ್ಯಲ್ಲ, ನಾನ್ ಬಂದಿದ್ರೆ ನನಗೂ ಸಿಕ್ತಿತ್ತಲ್ಲ. ಓಕೆ, ಅವಳು ಅಂದ್ಲಲ್ಲ, ಇನ್ ಫ್ಯೂಚರ್ ಅಲ್ಲಿ ಅವಳು ಮೈಂಡ್ ಅಲ್ಲಿ ಇರುತ್ತೆ, ಓಕೆ ನಾನು ಈ ತರ ಮಾಡಿದ್ರೆ ಈ ತರ ಆಗ್ಬಹುದು. ಇದೆಲ್ಲ ಒಂಥರ ಇನ್ಸ್ಪಿರೇಷನ್, ಕಲೀಲಿಕ್ಕೆ ಎಲ್ಲ ಒಂದೊಂದು ಪ್ರೊಸೆಸ್ ಎಲ್ಲನೂ ಕಲೀಲಿಕ್ಕೆ ಸಿಗ್ತದೆ. ಹಾಗೆಂದ್ರೆ ಈಗ ಹೊಸದಾಗಿ ಸ್ಟೂಡೆಂಟ್ಸ್ಗೆ, ಯೂತ್ಸ್ಗೆ ರಂಗಭೂಮಿ, ನಿಮ್ಮ ಉಡುಪಿ ರಂಗಭೂಮಿ ಸಂಘಟನೆಯಲ್ಲಿ ಬಂದು ಸೇರ್ಲಿಕ್ಕೆ ಅಥವಾ ಏನಾದರೂ ಕಲೀಲಿಕ್ಕೆ ಅಲ್ಲಿ ಏನಾದರೂ ಅವಕಾಶ ಉಂಟಾ ಅಂತ? ಅವಶ್ಯವಾಗಿ ಅವಕಾಶ ಇದೆ. ನನ್ನ ಎದುರಿಗೆ ನಾನೇ ಎಕ್ಸಾಂಪಲ್ ಅಂತ ಹೇಳಿದ್ನಲ್ಲ, ನಾವು 5 ವರ್ಷದಿಂದ ಇಲ್ಲಿ ಉಡುಪಿಗೆ ಬಂದಾಗ ನಿಮ್ಗೆ ಯಾರು ಗೊತ್ತಿರಲಿಲ್ಲ. ಒಂದು ರಂಗಭೂಮಿ ಪ್ಲಾಟ್ಫಾರ್ಮ್ ಇಂದ ಇಡೀ ಉಡುಪಿನ ಗೊತ್ತಾಗಿದೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಮಕ್ಕಳಿಗೂ ಅವಕಾಶ ಇದೆ, ದೊಡ್ಡವ್ರಿಗೂ ಅವಕಾಶ ಇದೆ. ಅದೇ ನಮ್ಮ ಗ್ರೂಪ್ ಅಲ್ಲಿ ನೀವು ನೋಡಿದ್ರೆ, ನಾನು ಅದೇ ಎಕ್ಸಾಂಪಲ್ ಹೇಳಿದೆ, ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಅವಕಾಶ ಇದೆ. ನೀವೇ ಬರ್ಬೇಕು ಇಲ್ಲ ನೀನ್ ಮಾಡ್ತೀಯಾ, ಬಾ ನಿನ್ಗೆ ಯಾವ ಪಾತ್ರ ಸೂಟ್ ಆಗ್ತದೆ, ಮಾಡ, ಈ ತರ ಮಾಡ್ಬೇಡ, ಮತ್ತೆ ಪ್ರೆಷರ್ ಅಂತ ಇರೋದಿಲ್ಲ, ಹಾಗೆ ಮಾಡಿ ಹೀಗೆ ಮಾಡಿ. ಅದೇ ಒಂದು ಕಲಿಸುವ ಪದ್ಧತಿ ಇರುತ್ತೆ. ಅದೊಂದು ಮತ್ತೆ ಎಲ್ಲ ಇಷ್ಟೆಲ್ಲ ಆದ್ಮೇಲೆ ಯಾರನ್ನ ಕರ್ಕೊಂಡ್ ಬರ್ಬೇಕು, ಬರ್ಬೇಕು, ಅದೆಲ್ಲ ಅಷ್ಟು ಅನ್ಕೊಂಡಷ್ಟು ಇದು ಇಲ್ಲ. 2:30-3 ಗಂಟೆಗೂ ಪಾಪ ಮನೆಗೆ ಕಳಿಸಿ ಮತ್ ಮುಟ್ಟಿದ್ರ ಮೇಡಮ್ ಸರಿಯಾಗಿ ಅಂದ್ರೆ ಜವಾಬ್ದಾರಿ ಫೋನ್ ಮಾಡಿ ಕೇಳೋದು. ಅದು ನೀವೇನೋ ಬಂದ್ರ, ನೀವು ರಿಹರ್ಸಲ್ ಮುಗಿಸಿದ್ರ, ಹೋದ್ರ, ಆ ತರ ಇದೊಂದು ವಿಶೇಷವಾದ ಕೆಲಸ ಆಗಿರುತ್ತೆ. ನಾನು ಡೆಫಿನೆಟ್ಲಿ ಯಾರಾದ್ರೂ ನನ್ನನ್ನು ಕೇಳಿದ್ರೆ ಡೆಫಿನೆಟ್ಲಿ ಮಾಡಿ, ಎಲ್ಲ ರೀತಿಯಿಂದನೂ ನಿಮ್ಗೆ ಬದಲಾವಣೆಗಳಾಗ್ತದೆ, ಕಲೀಲಿಕ್ಕೆ ಸಿಗ್ತದೆ, ಖುಷಿ ಇರ್ತದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಏನೋ ಒಂದು ಇನ್ನೊಂದು ಜೀವನ ಕಾಣ್ಕೋತೀವಿ ಅಂತ ಹೇಳೋದು. ನಮ್ದು ರೆಗ್ಯುಲರ್ ಲೈಫ್ ಇದ್ದದೆ, ಓದು ಬರಹ, ಆಫೀಸು, ಮನೆ, ಊಟ, ಇದು ರೂಟೀನ್ ಲೈಫ್ ಯಾರು ಮಾಡಬಹುದು. ರಂಗಭೂಮಿಯಲ್ಲಿ ನಿಮ್ಗೆ ಎಂತ ಅವಕಾಶ ಇದೆ ಅಂದ್ರೆ ನಿಮ್ಮಷ್ಟಕ್ಕೆ ನೀವು ಯಾರು. ಈಗ ನಾನೇನ್ ಹೇಳೋದಂದ್ರೆ, ನಾನು ಪ್ರೊಫೆಷನಲ್ ಆಗಿ ನಾನು ಗುರ್ತು ಮಾಡ್ಕೊ, ರೇವತಿ ನಾಡಿಗೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾರೆ, ನಾಳೆ ನಾನು ಹೋದ್ರೆ ಇನ್ನೊಬ್ರು ಬರ್ತಾರೆ, ಅದು ನನ್ನ ರೆಕಗ್ನೇಷನ್ ಅಲ್ಲ. ಡೆಫಿನೆಟ್ಲಿ ಇಟ್ಸ್ ನಾನು ಪ್ರೆಜರ್ ಅಲ್ಲಿ ಮಾಡ್ತಾ ಇರೋದು. ನಮ್ಗೊಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅದು ಕೂಡ, ಯಾಕಂದ್ರೆ ಪಬ್ಲಿಕೇಶನ್ ಹೌಸ್ ಇರೋದ್ರಿಂದ ನಾವು ಪ್ರತಿ ಒಂದೊಂದು ಪುಸ್ತಕದ ಇದಕ್ಕೂ ಪ್ರತಿಯೊಂದು ಆಥರಿಗೆ ಜಾಯಿಂಟ್ ಆಗ್ತೀವಿ. ಆ ಪ್ರೊಸೆಸ್ ಮುಗಿಯುವವರೆಗೂ ಅವ್ರಿಗೆ ನಮ್ಗೆ ಒಂಥರ ಅಟ್ಯಾಚ್ಮೆಂಟ್ ಬರುತ್ತೆ. ಅಗೇನ್ ಇಟ್ಸ್ ಅ ಫ್ಯಾಮಿಲಿ. ಮತ್ತೆ ಅವ್ರ ನಾಟಕ ಅದು ಇದು ಎಲ್ಲ ಒಂದ್ ಕಡೆ ನಾನು ಮಾಡೋ ಕೆಲ್ಸನು ಮತ್ತೆ ರಂಗಭೂಮಿ ಎಲ್ಲ ಒಂಥರ ಲಿಂಕ್ ಇದೆ. ಎಂಜಾಯ್ ಮಾಡ್ತಾ ಇದೀವಲ್ಲ, ಜೀವನ ಜೀವಿಸ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ, ಖುಷಿಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗೇನೆ ಮುಖ್ಯವಾಗಿ ಈಗ ನಿಮ್ಗೆ ತಿಳಿದ ಹಾಗೆ ಈಗ ಉಡುಪಿ ರಂಗಭೂಮಿಯಲ್ಲಿ ಇನ್ನು ಮುಂದೆ ಏನಾದರೂ ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಈಗ ನಾಟಕಗಳನ್ನ ಮಾಡಲಿಕ್ಕೆ ನಾಟಕಗಳನ್ನ ತಗೊಳ್ತಾ ಇದ್ದಾರೆ ಸರ್. ನಾಟಕಗಳು ಅದೇ ಒಂದು ನಮಗೆ ಮೇನ್ ಪ್ರಾಬ್ಲಮ್ ಅಂತಂತ ಆಗಲ್ಲ. ಎಲ್ರು ಈಗ ಮಾಡ್ತಾ ಇರೋದು ನೋಡಿ, ಈಗ ನಮ್ಮ ಕಾಲಚಕ್ರ ಆಗ್ಬೋದು, ಪ್ರದೀಪ್ ಚಂದ್ರ ಕುಟ್ಪಾಡಿ ಅವರು ಡೈರೆಕ್ಷನ್ ಮಾಡಿರೋದು, ನಾಗಮಂಡಲ ಆಗಿರ್ಬೋದು, ಅದು 53 ಶೋ ಆಯ್ತು, ಹಿಸ್ಟ್ರಿ ಇದು ರಂಗಭೂಮಿ ಇದ್ರಲ್ಲಿ. ಅವುಗಳು ನಡೀತಾ ಇರುವಾಗ ಇನ್ನೊಂದು ನಾಟಕ ಅಂದ್ರೆ ಆಗ್ಲಿ ಒಂದ್ ಸ್ವಲ್ಪ, ಇದು ನಾಗಮಂಡಲ ಕೂಡ ಆಗ್ತಾ ಇದೆ, ಅದು 35-40 ಶೋವರೆಗೂ
ಅದೇ ಇದರಿಂದ ಮೊನ್ನೆ ನಮಗೆ 35-50 ಶೋ ಆಗಿದ್ದಕ್ಕೆ ಎಲ್ರಿಗೂ ಆರ್ಟಿಸ್ಟ್ಗಳಿಗೂ ಅವರು ಸನ್ಮಾನ ಮಾಡಿದ್ರು. ಈಗ 50 ಶೋಗಳು ಹೌದು ಹೌದು, ಒಳ್ಳೆ ನಾಟಕಗಳು ಈಗ 2 ಸದ್ಯ ಆಗ್ತಾ ಇದೆ. ಆಮೇಲೆ ಮುಂದೆ ನೋಡ್ಬೇಕು ಸರ್, ಏನಾದ್ರೂ ಇದ್ರೆ ನಮ್ಗೆಲ್ಲ ಹೇಳ್ತಾರೆ, ರೀಡಿಂಗಿಗೆ ಹೋಗ್ತೀವಿ, ಒಟ್ಟಿನಲ್ಲಿ ಪ್ರತಿ ವರ್ಷ ಒಂದಷ್ಟು ಶೋಗಳು, ಒಂದಷ್ಟು ಹೊಸ ಪ್ರಯೋಗ, ಒಂದಷ್ಟು ಶಿಬಿರಗಳು. ನಾನೇನು ಅನ್ನೋದಂದ್ರೆ ರಂಗಭೂಮಿಯಲ್ಲಿ ನೀವು ಸ್ಟೇಜ್ ಮೇಲೆ ಆಕ್ಟಿಂಗ್ ಮಾಡಿದ್ರೇನೆ ಅದೊಂದು ನಾನು ರಂಗಭೂಮಿಯಲ್ಲಿ ಇದ್ದೀನಿ ಅಂತಲ್ಲ, ಅವ್ರು ಮಾಡ್ತಾ ಇದ್ದಾರ, ನಾನು ಹಿಂದೆ ಶೋ ಎಲ್ಲಾದ್ರೂ ಫಿಕ್ಸ್ ಆಗತ್ತಾ ನೋಡೋದು, ಎಲ್ಲಾದ್ರೂ ನನಗೆ ಅವಕಾಶ, ನನ್ಗೆ ಅಂದ್ರೆ ನಮ್ಮ ಟೀಮಿಗೆ ಎಲ್ಲಾದ್ರೂ ಅವಕಾಶ ಇದೆ ನೋಡ್ಕೊಳ್ಳೋದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋದು, ಅದು ಕೂಡ ಒಂದು ಸೇವೆನೆ. ನಾನು ಹೋಗಿ ಅಲ್ಲಿ ಪ್ರೆಸೆಂಟ್ ಆಗಿ ಮಾಡ್ಬೇಕಂತೇನಿಲ್ಲ, ಹಿಂದೆ ಮಾಡೋಕ್ಕೂ ತುಂಬಾ ಕೆಲಸ ಇರುತ್ತೆ. ಖಂಡಿತ ವೇದಿಕೆ ಮೇಲೆ ಆಗ್ಬೋದು, ವೇದಿಕೆ ಹಿಂದೆ ಆಗ್ಬೋದು, ಅಥವಾ ಸಂಘಟನೆ ಆಗ್ಬೋದು. ಹೌದು ಹೌದು, ಎಲ್ಲವೂ ಕೂಡ ರಂಗಭೂಮಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನಗೆ. ಓಕೆ 24 hours ಅಥವಾ ರಿಹರ್ಸಲ್ಗೆ ಹೋಗಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೂ ಕೂಡ ರಂಗಭೂಮಿ ಇಲ್ಲ ಅಂತಲ್ಲ, ರಂಗಭೂಮಿ ಯಾವತ್ತೂ ನಮ್ಮ ಜೀವನದಲ್ಲಿ ಇರ್ತದೆ. ನಾನು ಮನೇಲಿ ಕೂತ್ಕೊಂಡು 4 ಮೇಲ್ ಹಾಕಿ ಯಾರಿಗಾದ್ರೂ ಒಂದೆಲ್ಲಾದ್ರೂ ಕ್ಲಿಕ್ ಆಗುತ್ತೆ, ಒಂದೆಲ್ಲಾದ್ರೂ ಶೋ ಆದ್ರೂ ಕೂಡ ಐ ಆಮ್ ಹ್ಯಾಪಿ. ಹಾಗೆ ಯಾಕಂದ್ರೆ ಮತ್ತೆ ಅಲ್ಲಿ ಒಂದು ನಿಮ್ಮ ಸಂಘಟನೆ ಶೋ ಆಗ್ತದೆ, ಅಲ್ಲಿ 4 ಜನ ಖುಷಿ ಆಗ್ತಾರೆ, ಇದು ಹೇಳ್ತಾರೆ ಸ್ನೇಹ ಬೆಳೀತದೆ. ಅಲ್ಲಿ ಒಂದು ಕಲಾತ್ಮಕವಾದ ಯಾವ್ದಾದ್ರು ರಂಗಕೃತಿ ಇದ್ರೆ ಅದು ನಾಳೆ ನೀವು ಕರಿತೀರಿ, ನೀವು ನೋಡ್ತೀರಿ, ಮತ್ತೆ ನಿಮ್ಮದು ಅವ್ರು ಕರೀತಾರೆ, ಅಲ್ಲಿಂದ ಸ್ಪ್ರೆಡ್ ಆಗ್ತಾ ಹೋಗ್ತಾರೆ. ಅದೇ ಮೊನ್ನೆ ನಾನು ಧಾರವಾಡ ಸಾಹಿತ್ಯ ಸಂಭ್ರಮಕ್ಕೆ ಹೋದಾಗ, ಈಗ ಮೊನ್ನೆ ನಾನು ಧಾರವಾಡದಲ್ಲಿ ಶೋ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ರವಿರಾಜ್ ಸರ್ ಒಂದು ಗ್ರೂಪ್ ಮಾಡಿದ್ದಾರೆ ರಂಗಭೂಮಿ, ಉಡುಪಿ ರಂಗಭೂಮಿ, ಅವರನ್ನು ಕೂಡ ಗ್ರೂಪ್ ಅಲ್ಲಿ ಹಾಕಿದ್ದಾರೆ, ವಾಟ್ಸಪ್ ಗ್ರೂಪ್ ಅಲ್ಲಿ. ಅವಾಗ ಹೇಳ್ತಿದ್ರು ಎಷ್ಟು ಆಕ್ಟಿವ್ ಆಗಿದ್ದೀರಾ ನೀವು ರಂಗಭೂಮಿಯವರೆಲ್ಲರೂ ಕೂಡ, ಎಷ್ಟು ಎಲ್ಲ ಪ್ರೋಗ್ರಾಮ್ ಆಗ್ತಾ ಇರ್ತದೆ, ಆ ತರ ತುಂಬಾ ಒಂಥರ ಇನ್ಸ್ಪಿರೇಷನ್ ಸಿಗುತ್ತೆ ಆ ಗ್ರೂಪ್ ಅಲ್ಲಿ ಇರೋದು. ನಮ್ದೊಂಥರ ಪ್ಲೆಜರ್, ಖುಷಿ ಹೊಸ ಹೊಸ ವಿಷಯಗಳು ಬರ್ತಾ ಇರ್ತದೆ, ನೋಡಿ ಅವರು ಪರೇಶಾನ್ ಆಗ್ತಾರೆ, ಇದೇನಪ್ಪ ಅಂತ ರಿಯಲಿ ಅದೊಂಥರ ಅದೊಂದು ಖುಷಿ ಆಯ್ತು. ಓಕೆ, ಮತ್ತೆ ಅಷ್ಟು ನೆನಪಿಂದ ಹಾಕಿ ಮಾಡುವಾಗ ಮತ್ತೆ ಅಗೇನ್ ನೋಡಿ ರಂಗಭೂಮಿ ಮತ್ತೆ ಅದು ಗ್ರೂಪ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ದಿನಕ್ಕೊಂದು ಕವಿತೆ ಅಂತ ಹಾಕ್ತಾರೆ, ಇವರು ನಮ್ಮ ಜ್ಯೋತಿ ಮಹಾದೇವ್ ಅವರದು 2 ಲೈನ್ ಹಾಕ್ತಾರೆ, ಬೆಳಗ್ಗೆ ಅದನ್ನ ಓದಿ ಮುಂದೆ ಹೋಗೋದು, ಅದೊಂಥರ ಚಟ ಚಟ ನಮ್ಗೆ ಅಷ್ಟೇ, ಲಿಟ್ರರಿ ಓದ್ಲೇಬೇಕು ಮಾಡ್ಲೇಬೇಕು ಅಂತ. ನಮ್ಮ HOD ನೀತಾ ಇನಾಮ್ದಾರ್, ಡಾಕ್ಟರ್ ನೀತಾ ಇನಾಮ್ದಾರ್, ಯುರೋಪಿಯನ್ ಸ್ಟಡೀಸ್ ಹೆಡ್, ಅವರು ಮರಾಠಿ ನಾಟಕ ಒಂದು ಯೂ ಟರ್ನ್ ಅಂತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನ ಈಗ ನೆಕ್ಸ್ಟ್ ನಮ್ಮ ಅದು ರಂಗಭೂಮಿ ಅಂತ ಮಾಡ್ಬೇಕಾ ಅಥವಾ ಇನ್ನೂ ಅದು ಡಿಸ್ಕಷನ್ ಅಲ್ಲಿ ಇದೆ, ಇನ್ನು ನನಗೆ ಇದು ಈಗ ಫಸ್ಟ್ ಟೈಮ್ ನಾನು ಈಗ ಓಪನ್ ಆಗಿ ಹೇಳ್ತಾ ಇರೋದು, ಇಬ್ಬರದ್ದೇ ನಾಟಕ ಇದೆ, ಅದನ್ನ ಈಗ ಅದೊಂದು ಮೈಂಡಲ್ಲಿ ಇದೆ, ಹೇಗೆ ಮಾಡಬೇಕು, ಮಲ್ಟಿ ಮೀಡಿಯಾ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೇಕು ಅಂತ ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ, ನೋಡೋಣ. ಯಾಕೆಂದ್ರೆ ಈಗ ಇಲ್ಲಿವರೆಗೂ ನೋಡಿದ ಹಾಗೆ ಉಡುಪಿ ರಂಗಭೂಮಿಯಲ್ಲಿ ಹೊಸಬರು ಬಂದು ಸೇರಿದ್ದಾರೆ, ಹಳಬರಿದ್ದಾರೆ, ಮತ್ತೆ ಹಿರಿಯ ಕಲಾವಿದರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶಗಳಿದೆ. ಅದು ದಿನಕ್ಕೂ ಎಲ್ಲೋ ಒಬ್ಬಿಬ್ಬರಿಗೆ ಅಥವಾ ಒಂದು ಸಣ್ಣ ಟೀಮ್ ಆಗಿ ಕನ್ವರ್ಟ್ ಆಗ್ಲಿಲ್ಲ, ಅದು ದೊಡ್ಡದಾಗಿ ಬೆಳೀತಾರೆ. ಎಷ್ಟೋ ಜನರಿಗೆ ಅದು ಹುಟ್ಕೊಂಡಿದ್ದೇ ಗೊತ್ತಿಲ್ಲ, 50 ವರ್ಷ ಆಯ್ತಾ ಅಂತ ಅಲ್ಲಿರೋರಿಗೆ ಪಾಪ. ಹಾಗೇನೆ ಎಷ್ಟೋ ಜನರಿಗೆ ಇವರು ಇವತ್ತು ಬಂದವರು ಅಂತಾನೂ ಅನ್ಸೋದಿಲ್ಲ, ಅವ್ರ ಮನೆಯವ್ರ ತರ ಆಗಿರ್ತಾರೆ, ಆ ರೀತಿಯಾಗಿ ಕಾಣ್ತಾ ಇದೆ. ಈಗ ಉಡುಪಿ ರಂಗಭೂಮಿ ಅಂದ ತಕ್ಷಣ ಎಲ್ಲ ಕಡೆ ಅದೇ ಮಾತುಗಳು. ಉಡುಪಿ ರಂಗಭೂಮಿ ಒಂದು ಚಟುವಟಿಕೆ ಇರ್ತದೆ, ಅವ್ರು ಒಂದು ಏನಾದ್ರು ವಿಶೇಷವಾದ ಮಾಡೇ ಮಾಡ್ತಾರೆ, ಒಳ್ಳೆ ಶೋ ಅರೇಂಜ್ ಮಾಡ್ತಾರೆ, ಒಳ್ಳೆ ರೈಟರ್ದು ಒಂದು ಏನಾದ್ರು ಕೃತಿನ ಖಂಡಿತ ಟ್ರೈ ಮಾಡ್ತಾ ಇರ್ತಾರೆ, ಮತ್ತೆ ಮಕ್ಕಳಿಗೆ ಬೇಕಾದನ್ನ ಕಾಂಪಿಟೇಷನ್ಸ್ ಮಾಡ್ತಾ ಇರ್ತಾರೆ. ಹೀಗೆ ಒಂದು ಸುದ್ದಿಯಲ್ಲಿ ಇರ್ತದೆ ಸರ್. ಅದು ಉಡುಪಿ ಅಂದ್ಮೇಲೆ ಉಡುಪಿ ರಂಗಭೂಮಿ ಬರ್ಲೇಬೇಕು, ಖಂಡಿತ ಖಂಡಿತ. ಅದು ಕೂಡ ಹೆಸರು ತುಂಬಾ ಕ್ಯಾಚಿ ಆಗಿ ಮಾಡಿಟ್ಟಿದ್ದಾರೆ. ಇರೋರು ಕೂಡ ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ನಾನು ಹೇಳಿದ್ನಲ್ಲ ಈಗಾಗಲೇ ಬೇರೆ ಊರಿಂದ ಬಂದು ನಾವು ಇಲ್ಲಿ ಅಂತಂದ್ರೆ ಎಲ್ಲೂ ಹೊಸ್ತು, ನಮ್ಗೆ ಎಲ್ಲ ಪ್ರೊಸೆಸ್ಸು ಹೊಸ್ತು. ಆಮೇಲೆ ಇಲ್ಲಿ ನೋಡುವಾಗ ನಿಮ್ಗೆ ಯಾರು ಆರ್ಡಿನರಿ ಅಂತ ಯಾರು ಕಾಣಲ್ಲ, ಎಲ್ಲರೂ ಎಕ್ಸ್ಟ್ರಾ ಆರ್ಡಿನರಿ ಅಲ್ವಾ? ನೀವು ಹೊರಗಡೆಯಿಂದ ಇರ್ಬೋದು ಅನ್ಕೋತೀನಿ, ನೀವು ನೋಡಬೇಕಿದ್ರೆ ನಾವು ಬೇರೆ ಅಂದ್ರೆ ಊರ ಹೆಸರು ನಾನು ಆ ಥರ ಅಂತಲ್ಲ, ಕಂಪೇರ್ ನಾನು ಮಾಡ್ತಾ ಇಲ್ಲ, ಇಲ್ಲಿರೋ ಪಾಸಿಟಿವ್ನೆಸ್ ನಾನು ಹೇಳ್ತಾ ಇದ್ದೀನಿ. ಒಬ್ರು ನಿಮ್ಗೆ ಆರ್ಡಿನರಿ ಅಂತಿಲ್ಲ, ಎಲ್ಲರೂ ಒಬ್ರು ಬರೀತಾರೆ, ಒಬ್ರು ಇದು ಮಾಡ್ತಾರೆ, ಅದು ಮಾಡ್ತಾರೆ, ಇನ್ನೂ ಒಂದು ಯಕ್ಷಗಾನ ವೃತ್ತಿ ಬಿಟ್ಟು ಇನ್ನೊಂದು ಏನಾದ್ರೂ ವಿಶೇಷವಾದ ಅಷ್ಟೇ ಡೌನ್ ಟು ಅರ್ತ್. ನಾವು ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ನನಗೆ ತೋರಿಸ್ತಾರೆ ಅಥವಾ ಆ ತರ ಇಲ್ಲ. ಅದು ಅವ್ರದ್ದು ಕೆಲವೊಮ್ಮೆ ಅದು ಪ್ರದರ್ಶನ ಆದಾಗ್ಲೇ ಗೊತ್ತಾಗೋದು, ಈ ಮನುಷ್ಯನ ಹತ್ರ ಈ ತರ ಇದೆ, ಇವ್ರು ಈ ತರ ಮಾಡ್ತಾರೋ, ಇವ್ರು ಇದನ್ನು ಮಾಡಿದ್ರ ಖಂಡಿತ. ಅದು ಈ ಪ್ಲೇಸ್ ಒಂದು ಇದು ತುಂಬಾ ಮಜವಾಗಿದೆ. ಇಲ್ಲಿ ಅವರು
ಕಲಾವಿದರಾಗಿ ಬಂದಾಗ ಅವ್ರಿಗೆ ಹಾಡೋದು ಗೊತ್ತಿರುತ್ತೆ, ನಮಗೆ ಗೊತ್ತಿರೋದೇ ಇಲ್ಲ. ಎಲ್ಲೋ ಒಂದು ಸಂದರ್ಭ ಬಂದಾಗ ಕೊಟ್ಟಿರ್ತೇವೆ ಅವ್ರಿಗೆ, ಇದು ಈಗ ಸಿಂಗರ್ ಬಂದಿಲ್ಲ ಹಾಡಿ ಅಂದಾಗ, ಅಯ್ಯೋ ಮಾರೆ ನೀವು ನಿಜವಾಗ್ಲೂ ಸಿಂಗರ್ ಇವತ್ತೇ ಗೊತ್ತಾಗಿದ್ದು ಅಂತ ಹಾಗಾಗ್ತದೆ. ಕೆಲವೊಮ್ಮೆ ಸ್ಕ್ರಿಪ್ಟ್ ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೇಕಾಗ್ತಾ ಇರ್ತದೆ, ಏನೋ ಸ್ವಲ್ಪ ಇಲ್ಲಿಗೆ ಬೇಕಾದಾಗೆ ಕಾಂಟೆಂಪ್ರರಿ ಇವತ್ತಿನ ಸಮಕಾಲೀನತೆಗೆ ಬೇಕಾದಾಗೆ ಚೇಂಜ್ ಮಾಡ್ಕೊಳ್ಬೇಕಾಗ್ತಾ ಇರ್ತದೆ. ಆವಾಗ ಇವ್ರು ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ನಾಲೆಜ್ ಉಂಟು ಅಂತೇಳಿ ಕಲಾವಿದರಿಗೆ ಯಾರಿಗೂ ಹೊಸಬರಿಗೆ ಕೊಟ್ಟಾಗ ಅವರು ಅದನ್ನ ಈಗ ಕಾಂಟೆಂಪ್ರರಿಗೆ ಯಾವ ರೀತಿ ಬೇಕು ಆ ರೀತಿ ಅದನ್ನ ರೂಪಾಂತರ ಮಾಡಿಕೊಡೋದು, ಈ ರೀತಿ ನೀವು ಹೇಳಿದಾಗೆ ಇಲ್ಲಿ ಹೆಚ್ಚು ಆಗ್ತದೆ. ಅದನ್ನು ಒಪ್ಕೋತಾರೆ, ಒಪ್ಕೊಂಡು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಮತ್ತೆ ತುಂಬಾ ನಾನೇನ್ ಹೇಳುದು, ಇಲ್ಲಿ ಇಂಥ ಪ್ಲೇಸ್ ಅಲ್ಲಿ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತಂದ್ರೆ ಅವಕಾಶಗಳು ತಮ್ಮಷ್ಟಕ್ಕೆ ತಾವೇ ಬರ್ತಾರೆ. ಅದೇ ಒಂದು ನಾಟಕದಿಂದ ಶುರು ಮಾಡಿದ್ವಿ, ಮತ್ತೆ ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಸೀರಿಯಲ್ ಒಂದೊಂದು ಎರಡೆರಡು ಇರ್ಲಿ, ಬಟ್ ಸ್ಟಿಲ್ ಆ ಜರ್ನಿ ಹೇಗಿದೆ ಅಂತಂದ್ರೆ ಸಣ್ಣ ಜರ್ನಿ ಇದ್ರೂ ಕೂಡ ಎಕ್ಸ್ಪೀರಿಯನ್ಸ್ ತುಂಬಾ ಆಯ್ತು. ಎಲ್ಲಾ ತರದ್ದು ಜನ ಸಿಕ್ಕರು. ಮತ್ತೆ ಅದೇ ಹೇಳಿದ್ನಲ್ಲ, ಅದೊಂಥರ ನೀವು ಹೇಳಿದಾಗ ಪದವಿನೇ ರಿಯಲಿ ದೊಡ್ಡ ಪದವಿ ರಂಗಭೂಮಿ ಅಂತ. ಮತ್ತೆ ಜಂಬೆ ಸರ್ ಹತ್ರ ನಾವು ನಾಟಕ ಮಾಡುವಾಗ ಅವ್ರು ಒಂದ್ ಮಾತು ಹೇಳಿದ್ರು, ನೀವು ಬರೀ ಹೋಗಿ ನಿನ್ ಡೈಲಾಗ್ ಒಂದು ಡೆಲಿವರಿ ಮಾಡೋದು ಅಂತ ಅದೊಂದೇ ನಾಟಕ ಅಲ್ಲ, ನೀನ್ ಆ ಸೀನ್ ಹಿಂದೆ ಅದೊಂದು ನಾಟಕ ಮಾಡುವಾಗ ನೀನ್ ಹೋಗ್ತಾ ಇರೋದು ಹಿಂದೆ ಏನ್ ಮಾಡಿದ್ದೆ, ಮುಂದೆ ಏನ್ ಮಾಡ್ತೀಯ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋ. ನೀನು ಹೋಗಿ ಬರೀ ನನ್ನ ಡೈಲಾಗ್ ಇಷ್ಟಿದೆ, ನಾನು ಹೇಳದೆ ಬಂದೆ, ಅದಲ್ಲ ನಾಟಕ. ಜೀವಿಸ್ರಿ, ನಾಟಕನ ಜೀವಿಸ್ರಿ. ಅದನ್ನ ನಾವು ಲೈಫಲ್ಲೂ ನಾವು ಇನ್ನು ಅಳವಡಿಸ್ಕೋಬಹುದು. ನಾನು ಇದು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಈ ಹಿಂದೆ ನಾನು ಅವ್ರ ಏನ ಹತ್ರ ಮಾತಾಡಿದೆ ಅಥವಾ ಮುಂದೆ ನಾನು ಈಗ ಮಾತಾಡಿದ್ರೆ ಏನ್ ಆಗ್ಬೋದು ಅನ್ನೋದೊಂದು ಅರಿವಿದ್ರೆ ನಾವು ಎಲ್ಲಾದ್ರೂ ಬದುಕೋಬಹುದು, ಯಾರ ಮನಸ್ಸನ್ನು ನಯಿಸ್ತೇ ನಾವು ಬದುಕೋಬಹುದು ಅಂತ ನಮ್ ನಿಜ ಜೀವನದಲ್ಲೂ ನಾವು ತಗೋಬಹುದು. ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಕ್ಯಾರೆಕ್ಟರ್ನ ಕ್ಲೈಮೇಟ್ ಕ್ರಿಯೇಟ್ ಆಗ್ಬೇಕು ಕಂಪ್ಲೀಟ್ ಅಲ್ಲಿ, ಅದು ಆ ಕಂಪ್ಲೀಟ್ ಪಾತ್ರದ ವಾತಾವರಣ ಸೃಷ್ಟಿ ಆಗ್ಬೇಕು ಅಂತ ಹೇಳಿ. ಮತ್ತೆ ಮೊನ್ನೆ ನಮ್ಮ ರಾಘು ಶಿವಮೊಗ್ಗ ಅಂತ ಹೇಳಿ ಇಲ್ಲಿ ಚೌಕಾಬಾರ್ ನಾಟಕ ಮಾಡುವಾಗ ಶಾರ್ಟ್ ಫಿಲ್ಮ್ ಮಾಡಿಸಿದ್ವಿ. ಅವರು ಕೂಡ ಅದನ್ನ ಹೇಳಿದ್ರು. ಅವರು ರಂಗಭೂಮಿ ಅವರೇ, ನೀವು ಫಿಲ್ಮಿಗೆ ಹೇಗೆ ಇದು ಮಾಡಿದ್ರಿ ಅಂತ ಏನೋ ಯಾರೋ ಮಕ್ಕಳು ಕ್ವಶನ್ ಕೇಳಿದಾಗ ಒಂದೇ ಹೇಳಿದ್ರು, ಅದು ಥಿಯೇಟರ್ ಅಲ್ಲಿ ಹೇಗೆ ಜಾದು ಇದೆ ಅಂತಂದ್ರೆ ನಾನು ಸುಮ್ಮನೆ ನಿಂತ್ಕೊಂಡು ಇಲ್ಲಿ ನಾನು ಹಿಮಾಲಯ ತುದಿಯಲ್ಲಿ ಇದ್ದೀನಿ, ನನ್ಗೆ ಐಸ್ ಬೀಳ್ತಾ ಇದೆ ನನ್ನ ಮೇಲೆ ಅಂತಂದ್ರೆ ಜನರು ನಂಬಿಡ್ತಾರೆ. ಅಷ್ಟು ಜಾದು ಇದೆ. ನೀವು ಫಿಲ್ಮ್ ಅಲ್ಲ ಹಾಗೆ ತೋರಿಸ್ಬೇಕು, ಹಿಮಾಲಯ ತುದಿಗೆ ಹೋಗ್ಬೇಕು, ಐಸ್ ಬೀಳ್ಬೇಕು ಅಂದ್ರೆ ನಂಬ್ತಾರೆ. ಕ್ರಿಯೇಟ್ ಮಾಡ್ಬೇಕು. ನಾನು ಇಲ್ಲೇ ನಿಂತ್ಕೊಂಡು ಅದನ್ನ ಥಿಯೇಟರ್ ಅಲ್ಲಿ ಹೇಳಿದ್ರೆ ಅಷ್ಟು ಜನರಿಗೆ ರೀಚ್ ಆಗ್ಬಿಡುತ್ತೆ. ಓಹ್, ಅಷ್ಟು ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ಇದೆ, ಶಕ್ತಿ ಕೊಡ್ತದೆ. ಅದೇ ಥಿಯೇಟರ್ನ ವಿಶೇಷ. ಹಾಗೇನೆ ಈಗ ಸದ್ಯದಲ್ಲಿ ಈಗ ನೀವು ಕೆಲವೊಂದು ಪ್ರಯೋಗಗಳನ್ನ ಮಾಡಲಿಕ್ಕೆ ರೆಡಿ ಆಗಿದ್ದೀರಿ, ಮತ್ತೆ ಮುಂದೆನೂ ವಿಶೇಷವಾಗಿ ಬೇರೆ ಬೇರೆ ಬರೀಲಿಕ್ಕೆ ಮತ್ತೆ ಬೇರೆ ಬೇರೆ ಕಲಾವಿದರ ಪರಿಚಯ ಆದರೆ ಅಲ್ಲಿ ಶೋ ಕೊಡ್ಲಿಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ಧರಾಗಿರ್ತಾರೆ. ಇದರೊಟ್ಟಿಗೆ ನಾಟಕ ರಚನೆ ಕಮ್ಮಟವನ್ನು ಮಾಡ್ತಾ ಇದ್ದಾರೆ ಅಂತ, ಯಾವ ರೀತಿಯಾಗಿ ಅದಕ್ಕೆ ಎಲ್ರಿಗೂ ಅವಕಾಶವಿದೆ ಅಂತ? ಎಲ್ಲರೂ ಅವಕಾಶ ಇದೆ ಸರ್. ಅದು ಈಗ ಕರೆಕ್ಟ್ ಆಗಿ ಅದನ್ನ ಡಿಸೈನ್ ಮಾಡಿದ್ದಾರೆ ನಮ್ಮ ಪ್ರದೀಪ್ ಸರ್ ಆಯ್ತು, ರವಿರಾಜ್ ಸರ್ ಆಯ್ತು, ಎಲ್ಲರೂ ಕೂಡಿ ಅದನ್ನ ಮಾಡ್ತಾ ಇದ್ದಾರೆ. ಹೊಸ ನಾಟಕ ಬರಹಗಾರರಿಗೆ ಒಂದು ಅವಕಾಶ, ನಾಟಕಗಳನ್ನ ಮಾಡ್ಬೇಕಾ ಅದನ್ನ ಅಂದ್ರೆ ಅದಿನ್ನು ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಆಗ್ತಾ ಇದೆ, ಮಾಡ್ತಾರೆ ಅವರು. ನಾಳೆ ಅಂತಂದ್ರೆ ಇವತ್ತಾಗಿ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಅದೇ ವಿಶೇಷವಾದ ಈ ಸಾಹಿತ್ಯ ವಲಯದಲ್ಲಿ ಹೊಸ ಸೃಷ್ಟಿ ನಾಟಕ. ಯಾಕಂದ್ರೆ ಸರ್ಕಾರದವರೇ ಎಲ್ಲೋ ಒಂದ್ ಕಡೆ ತಲೆ ಕೆಡಿಸ್ಕೊಂಡಿಲ್ಲ, ಒಂದು ನಾಟಕ ಬರವಣಿಗೆ ಕಡಿಮೆ ಆಗ್ತಾ ಇದೆ, ಎಲ್ಲೋ ಕಂಬಾರರು, ಕಾರ್ನಾಡ್ರು, ಆ ಥರ ಕೆಲವು ಚಂಪಾ ಅವರು, ಹೀಗೆ ಪ್ರಸಿದ್ಧ ಸಾಹಿತಿಗಳನ್ನ ಬಿಟ್ಟರೆ, ನಾಟಕ ಸಾಹಿತಿಗಳನ್ನ ಬಿಟ್ಟರೆ ಯುವ ಬರಹಗಾರರು ಕಡಿಮೆ ಆಗಿದ್ರೆ, ಅದು ವಿಶೇಷವಾಗಿ ನಾಟಕ ರಂಗದಲ್ಲಿ ಅದನ್ನ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಇದು ದೊಡ್ಡ ಪ್ರಯತ್ನ ಇದೆ. ಇಡೀ ಕರ್ನಾಟಕದಲ್ಲಿ ಹಲವಾರು ಕರ್ನಾಟಕಕ್ಕೆ ಎಲ್ಲ ಕರೆ ಮಾಡ್ತಾರೆ, ಅಪ್ಲಿಕೇಶನ್ ಅರ್ಜಿ ಕಳಿಸಿ ಇದು ಮಾಡಿ, ಅದು ಹೊಸ ಬರಹಗಾರರಿಗೆ, ಹೊಸ ನಾಟಕಕಾರರಿಗೆ ಅವಕಾಶ. ಅದಕ್ಕೂ ಕೂಡ ಮತ್ತೆ ಒಂದು ಬೇರೆ ಒಬ್ಬರನ್ನ ಯಾರೋ ಒಂದು ಪ್ರತಿಷ್ಠಿತ ವ್ಯಕ್ತಿಗಳನ್ನ ಕರೆಸಿ ಅದಕ್ಕೆ ಜಡ್ಜ್ಮೆಂಟ್ ಮಾಡಿಸಿ ಬಂದಂತ ನಾಟಕಗಳನ್ನ ಪಬ್ಲಿಷ್ ಮಾಡುವುದು ಒಂದು ಅನ್ಕೊಂಡಿದೀವಿ. ಬಟ್ ಅದು ಆಗ್ತಾ ಇದೆ ಸರ್, ಆಗ್ತಾ ಇದೆ, ಆಗಬಹುದು ಅಲ್ಲ, ಆಗುತ್ತೆ. ಅದು ಸಂಕಲ್ಪ ಮಾಡಿ ಆಗಿದೆ. ರಂಗಭೂಮಿ ಅಂದ್ರೆ ಆಗುತ್ತೆ ಅಷ್ಟೇ. ಖಂಡಿತ ಇದು ತುಂಬಾ ಒಳ್ಳೆಯ ಕೆಲಸ ನಿಜಕ್ಕೂ. ಈಗ ಎಲ್ಲೋ ಬರವಣಿಗೆಗಾರರಲ್ಲಿ ಒಂದು ಸ್ಫೂರ್ತಿ, ಒಂದು ಬಹುಮಾನ ಬರ್ತದೆ, ಒಂದು ನಾಟಕ ಬರೆದ ಖುಷಿ ಅವರಿಗೆ ಒಂದು ಎಲ್ಲೋ ಇನ್ಸ್ಪಿರೇಷನ್ ಕೊಟ್ಟು ಬರೀಲಿಕ್ಕೆ ಹಚ್ಚಿದಾಗ ಆಗ್ತದೆ. ಮತ್ತೆ ಸುಮಾರು ಜನರಿಗೆ ಪ್ಲಾಟ್ಫಾರ್ಮ್ ಇರೋದಿಲ್ಲ, ಸುಮಾರು ಇದ್ದಾರೆ ಸರ್, ನಮಗೆ ಗೊತ್ತಿಲ್ಲದವ್ರ ತರ ನಾವ್ ನನ್ನ ಪ್ರಕಾರ ಸುಮಾರು ಒಳ್ಳೆ ಬರಹಗಾರರು ಇದ್ದಾರೆ, ಪ್ಲಾಟ್ಫಾರ್ಮ್ ಇರೋದಿಲ್ಲ. ಉಡುಪಿ ರಂಗಭೂಮಿ ನಾಟಕ ರಚನಾ ಕಮ್ಮಟದಿಂದ ಅದಕ್ಕೊಂದು ಪ್ಲಾಟ್ಫಾರ್ಮ್ ಒದಗಿಸ್ತದೆ. ಇದನ್ನ ನೋಡಿ ಇನ್ನೂ 4 ಜನ ಮಾಡ್ತಾರೆ ಅನ್ನೋದೊಂದು ವಿಶ್ವಾಸ ಇದೆ. ಅದು ಒಳ್ಳೆ ಪ್ರಯತ್ನ. ಮತ್ತೆ ಅದು ಡಿಸೈನ್ ಮಾಡಿರೋದು ಎಲ್ಲವನ್ನೂ ಅಷ್ಟು ಹ್ಯಾಂಡಲ್ ಮಾಡಿರೋರು, ಅದು ಒಂದು ಟ್ಯಾಲೆಂಟ್, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರೋರೇ
ಅದನ್ನ ಮಾಡಕ್ ಸಾಧ್ಯ. ಖಂಡಿತ ಖಂಡಿತ. ನೀವು ಹೇಳಿದಾಗೆ ಉಡುಪಿ ರಂಗಭೂಮಿಯಲ್ಲಿ ವಿಶೇಷತೆ ಈ ನಾಟಕದ ಬರವಣಿಗೆಗಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಹೊಸ ರೀತಿಯ ಶೋಗಳನ್ನು ಮಾಡೋದಕ್ಕಾಗಲಿ, ಮತ್ತು ಹೊಸಬರನ್ನ ಕರೆಯೋದಕ್ಕಾಗಲಿ, ಇದೆಲ್ಲದಕ್ಕೂ ಸಾಕಷ್ಟು ಅವಕಾಶವಿದೆ. ಹಾಗೆಯೇ ಇಲ್ಲಿ ಪ್ರೋತ್ಸಾಹ ಕೂಡ ಇದೆ. ಹೀಗೆ ನೀವು ಇನ್ನೂ ಮುಂದೆ ಹೊಸವರಿಗೂ ಕೂಡ ಹೆಚ್ಚು ನಿಮ್ಮಲ್ಲಿ ಸಹಕಾರ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಆಮೇಲೆ ಹೆಚ್ಚಿನ ಯೂತ್ಸು, ಹೆಚ್ಚಿನ ಸ್ಟೂಡೆಂಟ್ಸ್ಗೆ ಇದರಿಂದ ಉಪಯೋಗ ಆಗಿ ಅದ್ರ ಉಡುಪಿ ರಂಗಭೂಮಿಯ ಮುಖೇನ ಅವ್ರದ್ದು ಸ್ವಲ್ಪ ಪರ್ಸನಾಲಿಟಿ ಡೆವಲಪ್ ಆಗಿ ಬೇರೆ ರೀತಿಯ ವಿಷನ್ ಓಪನ್ ಅಪ್ ಆಗಲಿ ಅಂತ ಕೂಡ ಹಾರೈಸ್ತೇವೆ. ಹಾಗೆ ಮೇಡಮ್ ಅವರು ಇದುವರೆಗೆ ನಮ್ಮ ಜೊತೆಗೆ ನೀವು ತುಂಬ ಖುಷಿಯಿಂದ ಉಡುಪಿ ರಂಗಭೂಮಿ ಆಗ್ಬೋದು, ನಿಮ್ಮ ರಂಗಭೂಮಿಯ ಅನುಭವಗಳಾಗಿರ್ಬೋದು, ಇದೆಲ್ಲವನ್ನು ತುಂಬ ಖುಷಿಯಾಗಿ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿರಿ. ನಿಮಗೆ ಖಂಡಿತವಾಗ್ಲೂ ನಾವು ಖುಷಿಯಾಗಿ ನಮ್ಮ ಚಾನಲ್ ವತಿಯಿಂದ, ನಮ್ಮ ವೀಕ್ಷಕರ ವತಿಯಿಂದ ಧನ್ಯವಾದಗಳು ಸಮರ್ಪಿಸ್ತೀವಿ. ಎಸ್ ವೀಕ್ಷಕರೇ, ನೀವು ನೋಡಿದ್ರಿ ಇವತ್ತು ಉಡುಪಿ ರಂಗಭೂಮಿ 50ರ ಸಂಭ್ರಮದಲ್ಲಿ ಅಂತ ವಿಶೇಷ ಕಾರ್ಯಕ್ರಮದಲ್ಲಿ ರೇವತಿ ನಾಡಿಗೇರ್, ರಂಗಕರ್ಮಿಗಳು, ಹವ್ಯಾಸಿ ರಂಗಕರ್ಮಿಗಳು, ವಸ್ತ್ರ ವಿನ್ಯಾಸಕರು, ಹೀಗೆ ರಂಗಭೂಮಿಯ ಸಾಕಷ್ಟು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ತಮ್ಮ ಕೆಲಸದ ಮಧ್ಯೆ ಬಿಡುವಿನಲ್ಲಿ ಒಂದಷ್ಟು ಯೂತ್ಸ್ಗೆ, ಒಂದಷ್ಟು ಬೇರೆ ಬೇರೆ ರಂಗಭೂಮಿಯನ್ನು ಇಷ್ಟಪಡ್ತಕ್ಕಂಥ ಜನರಿಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಅಂಥವ್ರು ಇವತ್ತು ನಮ್ಮೊಟ್ಟಿಗೆ ಅತಿಥಿಗಳಾಗಿ ಭಾಗವಹಿಸಿದ್ರು. ಅವರಿಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು, ವಂದನೆಯನ್ನು ಸಲ್ಲಿಸೋಣ. ಉಡುಪಿ ರಂಗಭೂಮಿ 50ರ ಸಂಭ್ರಮದಲ್ಲಿ ಸಾಧ್ಯವಾದರೆ ಇನ್ನಷ್ಟು ಸಂಚಿಕೆಗಳನ್ನು ಬರ್ತದೆ. ಅದರಲ್ಲಿ ಇನ್ನಷ್ಟು ಉಡುಪಿ ರಂಗಭೂಮಿಯ ಕಲಾವಿದರನ್ನ ನಿಮಗೆ ಪರಿಚಯಿಸ್ತೇವೆ, ಅದರ ಚಟುವಟಿಕೆಗಳನ್ನು ನಿಮಗೆ ಪರಿಚಯಿಸ್ತೇವೆ. ಹಾಗೆ ಆ ಚಟುವಟಿಕೆಗಳಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಭಾಗವಹಿಸಿ, ಅವರೊಟ್ಟಿಗೆ ನೀವು ಕೂಡ ಕೈ ಮಿಲಾಯಿಸ್ಬೋದು. ಅದಕ್ಕೆ ಅವಕಾಶವಾದರೆ ಖಂಡಿತ ಮಾಡಿಕೊಡ್ತೇವೆ. ಇದೇ ಇವತ್ತಿನ ವಿಶೇಷ, ಉಡುಪಿ ರಂಗಭೂಮಿ 50ರ ಸಂಭ್ರಮ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ.